ಹಲೋ ನಮಸ್ತೆ ವೀಕ್ಷಕರೇ, ಪ್ರಚಲಿತ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಮಲ್ ನಯನ್ ಪಾಟೀಲ್. ಇವತ್ತಿನ ಪ್ರಚಲಿತದಲ್ಲಿ ಬಹಳ ಪ್ರಮುಖವಾಗಿ ವಿಶೇಷವಾಗಿ ಇಸ್ರೋ ಸಾಧನೆ ಅಂತಕ್ಕಂಥ ಸಂಚಿಕೆ ಮೂಡಿ ಬರ್ತಾ ಇದೆ. ಈ ಸಂಚಿಕೆಯಲ್ಲಿ ಪ್ರಮುಖವಾದಂಥ ವೈಜ್ಞಾನಿಕ ರಂಗದ ಇಬ್ಬರು ಪ್ರಮುಖರು ಗಣ್ಯರು ನಮ್ಮೊಟ್ಟಿಗಿದ್ದಾರೆ. ವಿಶೇಷವಾಗಿ ನಿಮ್ಮೆಲ್ಲರ ಗಮನಕ್ಕೂ ಬಂದಿರಬಹುದು, ಇವತ್ತು ನಮ್ಮ ಭಾರತ ದೇಶ ಏನು ವೈಜ್ಞಾನಿಕ ರಂಗದಲ್ಲಿ ಅದು ಉಪಗ್ರಹ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಛಾಪು ಮೂಡಿಸ್ತಕ್ಕಂಥ ಪ್ರಯತ್ನವನ್ನು ಮತ್ತೊಮ್ಮೆ ಮಾಡೋದರ ಮೂಲಕ ಜಗತ್ತಿಗೆ ತನ್ನ ಪ್ರಖ್ಯಾತಿಯನ್ನು ತನ್ನ ಸಾಧ್ಯತೆಯನ್ನು ತೋರಿಸುವ ಪ್ರಯತ್ನವನ್ನು ಏನು ಮಾಡಿದೆ, ಆ ಪ್ರಯತ್ನದ ಕುರಿತಂತೆ ಸಾಕಷ್ಟು ಪರಾಮರ್ಶೆಯನ್ನು ಇವತ್ತಿನ ಸಂಚಿಕೆಯಲ್ಲಿ ನಮ್ಮೊಟ್ಟಿಗೆ ಇರತಕ್ಕಂಥ ಗಣ್ಯರು ಮಾಡ್ತಾ ಇದ್ದಾರೆ. ಹಾಗಾದರೆ ಇವತ್ತಿನ ಈ ಒಂದು ವೈಜ್ಞಾನಿಕವಾದಂಥ ವಿಶೇಷವಾದಂಥ ಪರಾಮರ್ಶೆಯ ಸಂಚಿಕೆಯಲ್ಲಿ ನಮ್ಮೊಟ್ಟಿಗೆ ಪಾಲ್ಗೊಳ್ಳತಕ್ಕಂಥ ಇಬ್ಬರು ವಿಶೇಷವಾದಂಥ ಗಣ್ಯರು ಯಾರು ಅನ್ನುವ ಸಹಜ ಪ್ರಶ್ನೆ ನಿಮ್ಮಲ್ಲಿರುತ್ತೆ. ರೈಟ್, ಇವತ್ತು ಬಹಳ ಪ್ರಮುಖವಾಗಿ ಸತ್ಯಕುಮಾರ್ ಶರ್ಮಾ ಅಂತಕ್ಕಂಥವರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ, ಕರ್ನಾಟಕ ಸರ್ಕಾರ, ಬೆಂಗಳೂರು, ಇದರ ವೈಜ್ಞಾನಿಕ ಅಧಿಕಾರಿಗಳು ನಮ್ಮೊಟ್ಟಿಗಿದ್ದಾರೆ. ಸತ್ಯಕುಮಾರ್ ಶರ್ಮಾ ಅವರು, ಅವ್ರ ಜೊತೆಗೆ ಬಹಳ ಪ್ರಮುಖವಾಗಿ ನಮ್ಮ ಕರಾವಳಿಯ ಹೆಮ್ಮೆಯ ಕರಾವಳಿಗರಾದಂಥ ಡಾಕ್ಟರ್ ಕೆ.ವಿ. ರಾವ್ ಅವರು. ನೀವು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ಫಂಕ್ಷನ್ಗಳಲ್ಲಿ ಅವರ ಸಾಕಷ್ಟು ವಿಚಾರಧಾರೆಗಳನ್ನು ಕೇಳಿರ್ತೀರಿ. ಅಂಥವರು ಮಂಗಳೂರು ವಿಶ್ವವಿದ್ಯಾಲಯ ಕಾಲೇಜು ಅಭಿವೃದ್ಧಿ ಮಂಡಳಿ ಮತ್ತು ಪಿಲಿಕುಳ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ನಿರ್ದೇಶಕರು, ಜೊತೆಗೇ ಅತ್ಯುತ್ತಮ ಭೌತಶಾಸ್ತ್ರದ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಮಾಡ್ತಕ್ಕಂಥದ್ದು, ಭೌತಶಾಸ್ತ್ರದ ಉಪನ್ಯಾಸಕರಾಗಿ ಸೇವೆ ಮಾಡ್ತಕ್ಕಂಥದ್ದು. ಈ ನೆಲೆಗಟ್ಟಿನಲ್ಲಿ ಈ ಇಬ್ಬರು ಗಣ್ಯರು ಪ್ರಮುಖವಾಗಿ ತಮ್ಮ ಇವತ್ತು ನಮ್ಮ ಭಾರತ ದೇಶದ ಯಾವೆಲ್ಲ ವೈಜ್ಞಾನಿಕ ವೈಚಾರಿಕ ಲಹರಿ ಇದೆ ಅದೆಲ್ಲವನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕಿದ್ದಾರೆ. ಬನ್ನಿ, ಇಬ್ಬರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಸರ್, ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ತೆ. ಇವತ್ತು ಬಹಳ ಪ್ರಮುಖವಾದಂಥ ಒಂದು ವಿಚಾರಕ್ಕೆ ನಾವೆಲ್ಲ ಒಟ್ಟಾಗಿದ್ದೇವೆ. ಇಡೀ ದೇಶ ಒಂದು ವೈಜ್ಞಾನಿಕ ರಂಗದಲ್ಲಿ ಒಂದು ನಮ್ಮ ಸಾಧನೆ ಅಥವಾ ನಮ್ಮ ದೇಶದ ಸಾಧ್ಯತೆ ಏನಿದೆ ಅನ್ನುವ ತೋರಿಸುವ ಒಂದು ಮಟ್ಟಕ್ಕೆ ತಲುಪತಕ್ಕಂಥ ಹಾದಿಯಲ್ಲಿ ದೇಶವನ್ನು ಇವತ್ತು ಬಿಂಬಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ವೈಜ್ಞಾನಿಕ ರಂಗ, ಇಡೀ ನಮ್ಮ ದೇಶದ ವೈಜ್ಞಾನಿಕ ರಂಗ ತೋರ್ಪಡಿಸ್ತಕ್ಕಂಥ ಒಂದು ಸಾಧ್ಯತೆಯನ್ನು ತೋರಿಸ್ತಕ್ಕಂಥ ಹಂತದಲ್ಲಿ ಇದೆ. ಅಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಈ ಇಸ್ರೋ ಮೈಲಿಗಲ್ಲು ರಾಕೆಟ್ ಉಡಾವಣೆಯ ಕುರಿತಂತೆ ನಾವು ಮಾತನಾಡ್ತಾ ಇದ್ದೇವೆ. ಇದರ ಬಗ್ಗೆ ನಮ್ಮ ಸಾರ್ವತ್ರಿಕರಿಗೆ ಬಹಳ ಪ್ರಮುಖವಾಗಿ ಯಾವ ರೀತಿಯಾದಂಥ ಒಂದು ಆರಂಭದ ಪರಿಚಯ ಅಥವಾ ಪೀಠಿಕೆಯನ್ನು ಕೆ.ವಿ. ರಾವ್ ಅವರು ಮಾಡಿಕೊಡ್ತಾರೆ ಅಂತಕ್ಕಂಥದ್ದು. ಇಸ್ರೋ ಓಕೆ, ಇವತ್ತು ಮನೆ ಮಾತಾಗಿದೆ. ಓಕೆ, ಹೆಸರು ಇಸ್ರೋ ಅಂತ ಹೇಳಿದಾಗ ಹೆಚ್ಚಿನವರಿಗೆ ಗೊತ್ತಿರ್ಲಿಕ್ಕಿಲ್ಲ. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಅದನ್ನ ಇಸ್ರೋ ಅಂತ ನಾವು ಕರೀತಾ ಇರುವಂತ. ರೈಟ್. ಒಂದಾನೊಂದು ಕಾಲದಲ್ಲಿ ರಾಕೆಟ್ ಉಡಾವಣೆಯ ತಂತ್ರಜ್ಞಾನ ಅಷ್ಟು ಬೆಳೆದಿದ್ದ ಸಮಯದಲ್ಲಿ ಮೇಲೆ ರಾಕೆಟ್ ಹಾರಿಸುವಾಗ ಉಪಗ್ರಹಗಳು ಅವುಗಳ ಕಕ್ಷೆಗೆ ಹೋಗುತ್ತವೇ ಇಲ್ಲವೋ ಅನ್ನೋ ಒಂದು ಸಂಶಯ ಕಾಡ್ತಾ ಇತ್ತು ಕೆಲವರಿಗೆ. ಅದಕ್ಕೋಸ್ಕರ ಎಷ್ಟೇ ಪ್ರಾರ್ಥನೆಗಳನ್ನು ಮಾಡಿಕೊಂಡು ಎಷ್ಟೇ ಪೂಜೆಗಳನ್ನು ಮಾಡಿಕೊಂಡು ಹೇಗೆ ನೋಡ್ತದೆ ಹೇಗೆ ಹೋಗ್ತದೆ ಅನ್ನುವಂಥ ಒಂದು ಅಭದ್ರತೆ. ಈಗ ಈ ಕಾಲಘಟ್ಟದಲ್ಲಿ ನಾವು ನಿಂತು ನೋಡಿದಾಗ ಉಪಗ್ರಹಗಳು ಮೇಲೆ ಬಹಳ 99.99% ಆ ಕಾನ್ಫಿಡೆನ್ಸ್, ಆ ವಿಶ್ವಾಸ, ಬಹಳ ವಿಶ್ವಾಸದಿಂದ ನಾವು ಈ ಮಟ್ಟದ ಸಾಧನೆಯನ್ನು ಮಾಡಿದ್ದೇವೆ ಎಂದು ಹೇಳಿಕೊಳ್ಳಿಕ್ಕೆ ಪ್ರತಿಯೊಬ್ಬ ಭಾರತೀಯವನ್ನು ಹೆಮ್ಮೆ ಪಡಬೇಕು. ಖಂಡಿತ ಖಂಡಿತ. ರೈಟ್ ಸರ್, ಸತ್ಯಕುಮಾರ್ ಶರ್ಮಾ ಅವರಿಗೆ ನನ್ನ ಪ್ರಶ್ನೆ ಬಹಳ ಪ್ರಮುಖವಾಗಿ, ಇವತ್ತು ವೈದ್ಯಾಧಿಕಾರಿಗಳಾಗಿ ನೀವು ಕೆಲಸ ಮಾಡ್ತಕ್ಕಂಥದ್ದು, ನಿಮ್ಮ ರಂಗಕ್ಕೆ ಒಂದು ಉತ್ತಮವಾದಂಥ ಕೊಡುಗೆಯನ್ನು ಕೊಡ್ತಕ್ಕಂಥ, ಆ ಬಗ್ಗೆ ಮತ್ತೊಮ್ಮೆ ದೇಶದ ಪ್ರಚಲಿತದ ವರ್ತಮಾನಕ್ಕೆ ನಿಮ್ಮ ರಂಗ ಇವತ್ತು ಬಂದಿದೆ. ಈ ಕುರಿತಂತೆ ಸಾಕಷ್ಟು ಪ್ರಶಂಸೆ ಕೇಳಿ ಬರ್ತಾ ಇದೆ. ಏನು ಅನಿಸ್ತಾ ಇದೆ ಇಂಥ ಸಂದರ್ಭದಲ್ಲಿ ತಮಗೆ? ಈ ಒಂದು ಜಿಸ್ಯಾಟ್-9 ಉಪಗ್ರಹನ ಉಡಾವಣೆ ಮಾಡಿದೆ ನಿನ್ನೆ. ಇದು ನಮ್ಮ ಮಾನನೀಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2014 ಘೋಷಣೆ ಮಾಡಿದ್ರು. ನಾವು ಸಾರ್ಕ್ ದೇಶಗಳಿಗೆ ಒಂದು ಉಪಗ್ರಹವನ್ನು ನಾವು ಉಡಾವಣೆ ಮಾಡ್ತೇವೆ, ಎಲ್ಲರಿಗೂ ಒಂದು ಉಪಯೋಗ ಆಗಬೇಕಿದು. ನಾವು ಸಾರ್ಕ್ ಒಕ್ಕೂಟ ಉಂಟಲ್ಲ, ಬರೇ ನೆಲದ ಮೇಲಲ್ಲ, ಬಾಹ್ಯಾಕಾಶಕ್ಕೆ ಕೂಡ ಅದು ಸೀಮಿತವಾಗಿರಬಾರದು ಅಂತ ಅನ್ನೋದನ್ನ ಒಂದು ಇಟ್ಕೊಂಡು ಮನಸ್ಸಿನಲ್ಲಿ ಈ ಉಪಗ್ರಹನ ಚಾಲನೆ ಮಾಡಿದ್ರು. ಈ ಕಾರ್ಯಕ್ರಮವನ್ನ 2014 ಅವರು ಅನೌನ್ಸ್ಮೆಂಟ್ ಮಾಡಿದ್ದು ಇಸ್ರೋಗೆ. ಈಗ ನಿನ್ನೆ ಅದನ್ನು ಉಡಾವಣೆ ಆಯ್ತಲ್ಲ, ನಿನ್ನೆ ಕೂಡ ಅವರು ಅದನ್ನೇ ಹೇಳಿದ್ದು, ನಾವು ಯಾವ ರೀತಿಯಲ್ಲಿ ಕೂಡ ಅದೊಂದು ಲಿಮಿಟೇಷನ್ ಇಟ್ಕೊಳ್ಬಾರದು ನಾವು. ಸೊ ಅದಕ್ಕೋಸ್ಕರ ಈ ಉಪಗ್ರಹದಿಂದ ನಮ್ಮ ಎಲ್ಲಾ ಒಂದು ಸಾರ್ಕ್ ದೇಶಗಳಿಗೆ ಉಪಯೋಗ ಆಗಬೇಕು. ಕಮ್ಯುನಿಕೇಶನ್ಸ್ ಆಗಿರಲಿ, ಹಾಟ್ಲೈನ್, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಇದರಲ್ಲಿ ಎಸ್ಪೆಷಲಿ ಒಂದು ಹಾಟ್ಲೈನ್ ಮೇಂಟೈನ್ ಮಾಡಲಿಕ್ಕೆ, ಸೆಕ್ಯೂರ್ ಲೈನ್ ಮೇಂಟೈನ್ ಮಾಡಲಿಕ್ಕೆ ಈ ಉಪಗ್ರಹ ತುಂಬಾ ಉಪಯೋಗವಾಗಿರುತ್ತದೆ. ಓಕೆ, ರೈಟ್ ರೈಟ್ ರೈಟ್, ಖಂಡಿತ ಸರ್. ಹಾಗೆ ಮತ್ತೊಮ್ಮೆ ಡಾಕ್ಟರ್ ಕೆ.ವಿ. ರಾವ್ ಅವರಿಗೆ,
ಇವತ್ತು ಈ ಒಂದು ಉಪಗ್ರಹಗಳು ಇವತ್ತಿನ ಈ ಸ್ಯಾಟಲೈಟ್ನ ಬಗ್ಗೆ ಮಾತನಾಡ್ತಕ್ಕಂಥ ನೆಲೆಗಟ್ಟಿನಲ್ಲಿ ಸಾಕಷ್ಟು ಇಲ್ಲಿ ಬಹಳ ಪ್ರಮುಖವಾದಂಥ ವಿದ್ಯಮಾನಗಳು ದಿನದಿಂದ ದಿನಕ್ಕೆ ಬೆಳವಣಿಗೆಗಳು ಆಗ್ತಾ ಇದೆ. ಇವತ್ತಿನ ಸರ್ಕಾರಗಳು ಇದಕ್ಕೆ ಯಾವ ರೀತಿಯಾದಂಥ ಪ್ರೋತ್ಸಾಹವನ್ನು ಕೊಡ್ತಾ ಇದೆ, ಆ ಬಗ್ಗೆ ಪರಾಮರ್ಶೆ ಏನಿದೆ? ತಂತ್ರಜ್ಞಾನ ವಿಜ್ಞಾನದ ಇನ್ನೊಂದು ಕೊಡುಗೆ. ಓಕೆ, ರೈಟ್. ತಂತ್ರಜ್ಞಾನ ಬೆಳಿಬೇಕು. ಯಾವುದೇ ತಂತ್ರಜ್ಞಾನ ಇರ್ಬೋದು, ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಕಂಪ್ಯೂಟರ್ ಸೈನ್ಸ್ ಇರ್ಬೋದು. ಇದು ಒಂದು ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ನಿರ್ಣಾಯಕ ಸ್ಥಿತಿಗೆ ತಂದುಕೊಡುವ ಸಾಧನ. ತಂತ್ರಜ್ಞಾನದಲ್ಲಿ ನಾವು ಮುಂದುವರೆದಿದ್ದೇವೆ ಅಂದ ತಕ್ಷಣ ನಮಗೆ ಬೇಕಾದನ್ನು ನಾವು ಮಾಡಲಿಕ್ಕೆ ಆಗ್ತದೆ ಅನ್ನುವಂಥ ವಿಶ್ವಾಸ. ಇಸ್ರೋ ರಾಕೆಟ್ ಉಡಾವಣೆ ಇದೆಲ್ಲ ಮುಂದುವರಿದ ತಂತ್ರಜ್ಞಾನಗಳು. ಮುಂದುವರಿದ ತಂತ್ರಜ್ಞಾನಗಳೆಂದರೆ ಒಂದು ಬಹುಕೋಟಿ ವೆಚ್ಚದ ಈ ತಂತ್ರಜ್ಞಾನ ಹೆಚ್ಚಿನವರಿಗೆ ಒಂದು ಈ ನಮ್ಮಂತ ಭಾರತದ ಬಡ ದೇಶಗಳಿಗೆ ಒಂದು ಹೊರೆ ಅಂತ ಅನ್ನಿಸ್ಬೋದು. ಆದರೆ ಅದರ ಸಾಧಕವಾದಗಳನ್ನು ನೀವು ತೂಗಿ ನೋಡಿದಾಗ ಯಾವತ್ತು ಈ ತಂತ್ರಜ್ಞಾನ ನಮ್ಗೆ ಮುಂದೆ ಬೇಕಾಗುವ ಮಾಹಿತಿಗಳನ್ನ, ಬೇಕಾಗುವ ಸಾಧನಗಳನ್ನ, ನಮ್ಮ ಈ ಜನಜೀವನದ ಮೇಲೆ ಪ್ರಭಾವ ಬೀರಬಲ್ಲ ಕೆಲವು ಪರಿಣಾಮಗಳನ್ನು ಬೀರಬಲ್ಲ ಈ ಒಂದು ತಂತ್ರಜ್ಞಾನ ಉಪಗ್ರಹಗಳದ್ದು. ನೀವು ಇವತ್ತು ಟಿವಿ ನೋಡ್ತಿರಾದ್ರೆ, ನೀವು ಹಣ ಬ್ಯಾಂಕಿಂದ ಡ್ರಾ ಮಾಡ್ತಿರಾದ್ರೆ, ನೀವು ನೀರು ಎಲ್ಲಿ ಉಂಟು ಅಂತೇಳಿ ಹುಡುಕ್ತಿರಾದ್ರೆ, ಕಾಡು ಎಷ್ಟು ಅಂತ ನೋಡ್ತಿರಾದ್ರೆ ಉಪಗ್ರಹಗಳು ಬೇಕೇ ಬೇಕು. ಇದು ಆಕಾಶದಲ್ಲಿ ಇವತ್ತು ಬೇರೆ ಬೇರೆ ದೇಶಗಳಿಗೆ ಬೇರೆ ಬೇರೆ ಕಕ್ಷೆಗಳಲ್ಲಿ ತಿರುಗುತ್ತಿರುವ ಉಪಗ್ರಹಗಳನ್ನು ಮುಂದುವರಿದ ದೇಶಗಳು ಅಂದರೆ ಅಂಥದನ್ನು ಮಾಡಬಲ್ಲ ಒಂದು ಅಂಥ ತಂತ್ರಜ್ಞಾನವನ್ನು ಪರಿಪೂರ್ಣತೆಗೆ ಕೊಂಡೊಯ್ಯುತ್ತಿರುವ ಕೆಲವು ದೇಶಗಳು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಭಾರತ ಅವುಗಳಲ್ಲಿ ಒಂದು. ಯಾಕೆಂತ ಹೇಳಿದ್ರೆ ಯಾವ ಸಾಧನೆಯನ್ನ ನಾವು ಮಾಡಿದ್ದೇವೆ ಅದಕ್ಕೆ ನಾವು ಹೆಮ್ಮೆ ಪಡಬೇಕು. ಯಾವ ಸಾಧನೆಯನ್ನು ನಾವು ಮಾಡಿ ತೋರಿಸ್ತಾ ಇದ್ದೇವೆ ಅದು ಪ್ರತಿಯೊಬ್ಬ ಭಾರತೀಯನಿಗೂ ಮಾದರಿ ಆಗ್ಬೇಕು. ಯಾವ ತಂತ್ರಜ್ಞಾನ ಅಮೆರಿಕದಂತಹ ಮುಂದುವರಿದ ದೇಶಗಳಲ್ಲಿ ಬಹುವೆಚ್ಚದಲ್ಲಿ ಮಾಡ್ಲಿಕ್ಕಾಯ್ತು, ಅದೇ ತಂತ್ರಜ್ಞಾನವನ್ನು ನಾವು ಕಡಿಮೆ ವೆಚ್ಚದಲ್ಲಿ ಮಾಡಿ ಸಾಧಿಸಿ ತೋರಿಸ್ತೇವೆ. ಮಂಗಳನಲ್ಲಿಗೆ ಯಾನ ಕನಸು ಹೆಚ್ಚಿನವರಿಗೆ, ಭಾರತ ಅದನ್ನು ಮಾಡಿ ತೋರಿಸ್ತು. ಅದು ಬಹಳ ಕಡಿಮೆ ವೆಚ್ಚದಲ್ಲಿ. ಇವತ್ತು ನಮ್ದು ಪಶ್ಚಿಮ ಕರಾವಳಿ, ಇಲ್ಲಿಗೆ ಚಂಡಮಾರುತದಂತಹ ಅಪಾಯಗಳಿಲ್ಲ. ನಮ್ಮ ಪೂರ್ವ ಕರಾವಳಿಗೆ, ಚೆನ್ನೈ ಆಂಧ್ರ ಪ್ರದೇಶ ಆ ಕರಾವಳಿಗೆ ಮೊದಲು ಈ ಚಂಡಮಾರುತಗಳು ಅಪ್ಪಳಿಸುವುದು ಸಾಮಾನ್ಯ. ಚಂಡಮಾರುತ ಬಂದಾಗ ಅಪಾಯ ಏನಂದ್ರೆ ಪ್ರಾಣಹಾನಿ, ಆಸ್ತಿ ಪಾಸ್ತಿಗಳ ನಷ್ಟ, ಇದು ಬಹಳಷ್ಟು ನಡೀತಾ ಇತ್ತು. ಉಪಗ್ರಹ ತಂತ್ರಜ್ಞಾನ ನಮ್ಗೆ ಅದನ್ನ ಮ್ಯಾನೇಜ್ ಮಾಡೋ, ಅದನ್ನು ವ್ಯವಸ್ಥಿತವಾಗಿ ಎದುರಿಸುವ ಒಂದು ಸಾಧನವನ್ನು ಕೊಟ್ಟಿದೆ ಉಪಗ್ರಹ ತಂತ್ರಜ್ಞಾನ. ಈ ಸೈಕ್ಲೋನು ಅಥವಾ ಚಂಡಮಾರುತ ಎಲ್ಲಿ ಬರ್ತದೆ, ಎಷ್ಟು ವೇಗವಾಗಿ ಬರ್ತಾ ಇದೆ, ಎಲ್ಲಿಗೆ ಅಪ್ಪಳಿಸ್ತಾ ಉಂಟು, ಮಳೆ ಎಷ್ಟು ಬರಬಹುದು, ಇದನ್ನ ನಿಖರವಾಗಿ ಹೇಳಲಿಕ್ಕೆ ಆಗ್ತದೆ. ಮೊನ್ನೆ ಚಂಡಮಾರುತಗಳಲ್ಲಿ ಈ ತೀರಗಳಿಗೆ ಅಪ್ಪಳಿಸಿದಾಗ ಪ್ರಾಣಹಾನಿ ಆಗಲಿಕ್ಕೆ ನಾವು ಬಿಡ್ಲಿಲ್ಲ. ಆಸ್ತಿ ಪಾಸ್ತಿಗಳ ರಕ್ಷಣೆ ಮಾಡ್ಲಿಕ್ಕಾಯ್ತು. ಸರ್ಕಾರಗಳಿಗೆ ಇಂತಹ ಪ್ರಾಕೃತಿಕ ವಿಕೋಪಗಳನ್ನು ತಡೆಯಲಿಕ್ಕೆ ಉಪಗ್ರಹ ತಂತ್ರಜ್ಞಾನ ಬೇಕೇ ಬೇಕು. ದೂರ ಸಂವೇದಿ ಉಪಗ್ರಹಗಳು ನಮ್ಗೆ ಬೇಕಾದ ಇನ್ಫಾರ್ಮೇಶನ್ ಕೊಡ್ತದೆ, ಬೇಕಾದ ಮಾಹಿತಿಗಳನ್ನು ಕೊಡ್ತೇವೆ. ಎಷ್ಟು ಕಾಡು ಉಂಟು, ನೀರಿನ ಪ್ರಮಾಣ ಎಷ್ಟು ಉಂಟು ಒಂದು ನದಿಯಲ್ಲಿ, ಏನಾಗ್ತಾ ಉಂಟು, ಎಲ್ಲಿವರೆಗೆ ನಮ್ಮ ತಂತ್ರಜ್ಞಾನ ಬೆಳೆದಿದೆ ಅಂತ ಹೇಳಿದ್ರೆ, ಮೇಲಿರುವ ಈ ಉಪಗ್ರಹದ ಕಣ್ಣು ಕೆಳಗೆ ಸಾಧಾರಣ 3 ಫೀಟು ಅಥವಾ 1.5 ಮೀಟರ್ ಯಾರು ಇಬ್ರು ಮಾತಾಡಿಕೊಂಡಿದ್ರೆ ಅದರದ್ದು ಮಾಹಿತಿ ಬೇಕಾದ್ರೆ ಕೊಡ್ತದೆ. ಅಷ್ಟರ ಮಟ್ಟಿಗೆ ಬೆಳೆದಿದೆ. ಮಿಲಿಟರಿ ಮತ್ತೆ ಉಳಿದ ಹವಾಮಾನದಂತೆ ಮೋಡದ ಮಳೆ ಬರ್ತದೆ, ಎಲ್ಲಿ ಮೋಡ ಹೇಗೆ ಮುಂದೆ ಹೋಗ್ತದೆ, ಎಲ್ಲೆಲ್ಲಿ ಹೇಗೆ ಈ ಹವಾಮಾನಗಳನ್ನು ನಾವು ನಿಖರವಾಗಿ ಹೇಳಲಿಕ್ಕೆ ಆಗ್ತದೆ. ಇದಕ್ಕೋಸ್ಕರ ಉಪಗ್ರಹದ ಈ ದತ್ತಾಂಶ ಬೇಕೇ ಬೇಕಾಗ್ತದೆ. ನೀವು ಇವತ್ತಿನ ದಿವಸ ಉಪಗ್ರಹಗಳಿಲ್ಲದ ಜೀವನವನ್ನು ಊಹಿಸುವುದು ಅಸಾಧ್ಯ. ಅದನ್ನ ಮಾಡಿ ತೋರಿಸ್ತಾರೆ ಅಂದ್ರೆ, ಅದನ್ನು ನಮಗೆ ಕೊಟ್ಟಿದ್ದಾರೆ ಇಸ್ರೋದ ವಿಜ್ಞಾನಿಗಳು. ಅಂದ್ರೆ ಇದು ಬಹುಶಃ ಇನ್ನು ನಾವು ಯಾವ ದಿಕ್ಕಿನಲ್ಲಿ ಸಾಗಬೇಕು, ಹೇಗೆ. ಇವತ್ತು ಸಾರ್ಕ್ ದೇಶ, ಉಳಿದ ದೇಶಗಳ ಉಪಗ್ರಹಗಳನ್ನು ನಾವು ಹಾರಿಸ್ತಾ ಇದ್ದೇವೆ. 104 ಉಪಗ್ರಹಗಳನ್ನು ಮೊನ್ನೆ ಹಾರಿಸಿದ್ದೇವೆ ಕಕ್ಷೆಗಳಿಗೆ ಅವುಗಳನ್ನು ಬಿಟ್ಟಿದ್ದೇವೆ. ಈ ಸಾಧನೆ ಎಲ್ಲ ಚಿಕ್ಕಂದಿನಿಂದ ಈ ಬೆಳವಣಿಗೆ ನಾನು ಗಮನಿಸ್ತಾ ಬಂದಿದ್ದೇನೆ. ಈ ಸಾಧನೆ ಊಹಿಸಲಿಕ್ಕೆ ಅಸಾಧ್ಯ. ನಮ್ಮ ವಿಜ್ಞಾನಿಗಳ
ಬಹುಶಃ ಬಹಳ ಕಷ್ಟದ ದುಡಿಮೆಯ ಮನೋಭಾವ, ಬಹಳ ಕಷ್ಟದ್ದು. ಯಾಕಂದ್ರೆ ಒಂದು ಉಪಗ್ರಹ ತಯಾರಾಗ್ತಾ ಇರ್ಬೇಕಾದ್ರೆ ಅದಕ್ಕೆ 24/7 ಜಾಬ್, ನಿದ್ದೆ ಬಿಟ್ಟು ಕೆಲವು ಸರ್ತಿ ಊಟ ತಿಂಡಿಗಳನ್ನು ಬಿಟ್ಟು. ಅಬ್ದುಲ್ ಕಲಾಂ ಅಂತ ಅವರು ಹೇಳಿದ್ದಾರೆ, ಗಾಡಿ ಮೊದಲ ಸ್ಥಿತಿ ಇಸ್ರೋದು ಹೇಗಿತ್ತಂದ್ರೆ ಗಾಡಿಗಳಲ್ಲಿ, ಸೈಕಲ್ಗಳಲ್ಲಿ ಅದರದ್ದು ಬಿಡಿಭಾಗಗಳನ್ನು ತಗೊಂಡೋಗಿ ಜೋಡಿಸಿದ್ದಾರೆ. ಈ ತರದ ಅರ್ಪಣಾ ಮನೋಭಾವದ ದುಡಿಮೆ ಇಸ್ರೋಗೆ ಈ ಗರಿಮೆಯನ್ನು ತಂದುಕೊಟ್ಟಿದೆ. ಇದು ಮಾದರಿ, ಉಳಿದವರಿಗೆ ಇದು ಮಾದರಿ. ಎಲ್ಲಾ ಸಂಸ್ಥೆಗಳು ಇದೇ ರೀತಿಯಲ್ಲಿ ದುಡಿದೆ, ಎಲ್ಲಾ ಸಂಸ್ಥೆಗಳು ಹೀಗೆ ಮಾಡಿ ಸಾಧನೆಯನ್ನು ಮಾಡಿ ತೋರಿಸಿದ್ರೆ ಭಾರತಕ್ಕೆ ನಂಬರ್ 1 ಸ್ಥಾನಕ್ಕೆ ಇರುವ ಕಷ್ಟ ಸಮಯ ಬಹಳ ದೂರ ಇಲ್ಲ. ಖಂಡಿತ ರೈಟ್. ಹಾಗೆ ಸತ್ಯಕುಮಾರ್ ಶರ್ಮಾ ಅವರೇ, ತಮಗೆ ಮತ್ತೊಂದು ಪ್ರಶ್ನೆ. ಇಲ್ಲಿ ಬಹಳ ಪ್ರಮುಖವಾಗಿ ಇವತ್ತು ನಮ್ಮ ಬೆಂಗಳೂರು ಇರ್ಬೋದು, ಮುಂಬೈ ಇರ್ಬೋದು, ಅಥವಾ ರಾಜ್ಯದ ಪ್ರಮುಖ ಕೇಂದ್ರಗಳಲ್ಲಿ ಒಂದಷ್ಟು ವೈಜ್ಞಾನಿಕ ಚಟುವಟಿಕೆಗಳು ಇಸ್ರೋಗೆ ಕೊಡುಗೆಯಾಗಿ ಏನಾದರೂ ನಡೀತಾ ಇದೆಯಾ? ಕರ್ನಾಟಕದ ಕೊಡುಗೆಯಾಗಿ ಅಥವಾ ಇಡೀ ದೇಶದ ಬೇರೆ ಬೇರೆ ಭಾಗಗಳಿಂದ ಆ ಬಗ್ಗೆ ಏನಾದರೂ ಒಂದಷ್ಟು ಮಾಹಿತಿ ಇದೆಯಾ? ಓಕೆ, ಇಸ್ರೋ ಸಂಸ್ಥೆ ಪೂರ್ಣವಾಗಿ ಭಾರತದಲ್ಲಿ ಸುಮಾರು ಕಡೆ ಅವರ ಚಟುವಟಿಕೆಗಳು ಇದಾವೆ. ಪ್ರಾಜೆಕ್ಟ್ಸ್ ಎಲ್ಲ ಹೋಗ್ತವೆ. ಪ್ರಮುಖವಾಗಿ ಬೆಂಗಳೂರಿನಲ್ಲೇ ಅವರ ಪ್ರಧಾನ ಕಚೇರಿ ಇರೋದು. ಅಲ್ಲಿಂದ ಅವರು ಎಲ್ಲ ಒಂದು ಚಟುವಟಿಕೆಗಳಿದೆಯಲ್ಲ, ಇದನ್ನು ಅವರು ಕೋಆರ್ಡಿನೇಟ್ ಮಾಡ್ತಾರೆ. ಆದರೆ ಈಗ ತಿರುವನಂತಪುರಂನ ತುಂಬಾ ಅನ್ನುವ ಊರಿನಲ್ಲಿ ಅಲ್ಲಿಯೇ ಇಸ್ರೋ ಶುರು ಆಗಿದ್ದು. ಅಲ್ಲಿಯೇ ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್, ಅಲ್ಲಿ ಈ ರಾಕೆಟ್ಗಳಿಗೆ ಬೇಕಾಗಿರುವ ಉಪಕರಣಗಳ ರಿಸರ್ಚ್ ಮತ್ತೆ ಕೆಲವೊಂದಷ್ಟು ಡೆವಲಪ್ಮೆಂಟ್ ಮತ್ತೆ ಪ್ರೊಡಕ್ಷನ್ ಇದೆಲ್ಲ ಅಲ್ಲಿ ನಡೀತದೆ, ಹಾರ್ಡ್ವೇರ್ ಇಂದ ಎಲ್ಲ. ಬೆಂಗಳೂರಿನಲ್ಲಿ ಹಳೆಯ ವಿಮಾನ ನಿಲ್ದಾಣ ರಸ್ತೆಯಲ್ಲಿ ಇಸ್ರೋ ಸ್ಯಾಟಲೈಟ್ ಸೆಂಟರ್ ಅಂತ ಉಂಟು. ಅಲ್ಲಿ ಈ ನಮ್ಮ ಚಂದ್ರಯಾನ, ಮಂಗಳಯಾನ ಮತ್ತೆ ಬಾಕಿ ಇರುವ ಎಲ್ಲಾ ಸ್ಯಾಟಲೈಟ್ಸ್ ಅಲ್ಲಿ ತಯಾರಿ ಆಗೋದು, ಎಲ್ಲ ಅಲ್ಲಿ ಜೋಡಣೆ ಎಲ್ಲ ಮಾಡ್ತಾರೆ. ಅದನ್ನು ಎಲ್ಲ ಮಾಡಿದ ಮೇಲೆ ಅವರು ಅದನ್ನು ಐದರ್ ಈ ವಿಮಾನದ ಮೂಲಕ ಅಥವಾ ಚಂದ್ರಯಾನದ ಕೇಸಿನಲ್ಲಿ ಟ್ರಕ್ ಮೂಲಕ ಶ್ರೀಹರಿಕೋಟಕ್ಕೆ ತಗೊಂಡು ಹೋಗ್ತಾರೆ. ಅಲ್ಲಿ ಇರೋದು ಲಾಂಚ್ ಪ್ಯಾಡ್, ಉಡಾವಣಾ ಕೇಂದ್ರ. ಯಾಕೆಂದ್ರೆ ಲಾಂಚ್ ಪ್ಯಾಡ್ ಅನ್ನೋದು ನಮಗೆ ಈ ಲ್ಯಾಂಡಿನ ಮಧ್ಯದಲ್ಲಿ ಜನರು ವಾಸ ಮಾಡುವ ಸ್ಥಳದಲ್ಲಿ ಇರ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಒಂದು ರಾಕೆಟ್ ಉಡಾವಣೆ ಅನ್ನೋದು ಅದು ನೋಡ್ಲಿಕ್ಕೆ ಚಂದ ಇರ್ತದೆ, ಬಟ್ ಅದರಲ್ಲಿ ಸಿಕ್ಕಾಪಟ್ಟೆ ಒಂದು ಡೇಂಜರಸ್ ಕೂಡ ಇರ್ತದೆ. ಅದು ಸರಿ ಆಗ್ಲಿಲ್ಲ ಅಂತಂದ್ರೆ ನಮಗೆ ಗೊತ್ತು, ಕೆಲವೊಂದು ರಾಕೆಟ್ಗಳು ಉಡಾವಣೆ ಆಗ್ಲಿಲ್ಲ ಸರಿಯಾಗಿ, ಸೊ ಅದನ್ನು ಸಮುದ್ರಕ್ಕೆ ಬೀಳಿಸಬೇಕಾಗ್ತದೆ ಜನರು ಇಲ್ಲದೆ ಇರೋ ಕಡೆ. ಸೊ ಅದರಿಂದಾಗಿ ಶ್ರೀಹರಿಕೋಟ ಅದೊಂದು ದ್ವೀಪ, ಸೊ ಆಂಧ್ರ ಪ್ರದೇಶದಲ್ಲಿ ಇರೋದು, ಚೆನ್ನೈಯಿಂದ ಅಪ್ರಾಕ್ಸಿಮೇಟ್ಲಿ 100 ಕಿಲೋಮೀಟರ್ ದೂರ. ಸೊ ಅಲ್ಲಿ ಶ್ರೀಹರಿಕೋಟ ಇದೆ. ಮತ್ತೆ ಇಲ್ಲಿ ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿ ಅಂತ ಉಂಟು ನಮ್ಮ ಪಶ್ಚಿಮ ಭಾರತದಲ್ಲಿ. ಸೊ ಹಾಗೆ ಹಲವಾರು ಕಡೆಯಲ್ಲಿ ಇಸ್ರೋನವರ ಸಂಸ್ಥೆಗಳು ಅಂದ್ರೆ ವಿಭಾಗಗಳು ಇದಾವೆ. ಹಾಸನದಲ್ಲಿ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ, ರಾಮನಗರದ ಹತ್ರ ಡೀಪ್ ಸ್ಪೇಸ್ ನೆಟ್ವರ್ಕ್ ಅಂತ, ಅದು ಚಂದ್ರಯಾನ ಉಡಾವಣೆ ಮಾಡುವ ಟೈಮ್ನಲ್ಲಿ ಅದನ್ನು ಉದ್ಘಾಟನೆ ಮಾಡಿದ್ದು. ಯಾಕೆಂದ್ರೆ ಅಷ್ಟು ದೂರ ಕಮ್ಯುನಿಕೇಶನ್ ಮಾಡಬೇಕು, ಮಂಗಳಯಾನದ ಜೊತೆ ಕಮ್ಯುನಿಕೇಶನ್ ಮಾಡಬೇಕು. ಸೊ ಅದಕ್ಕೋಸ್ಕರ ಸ್ಪೆಷಲ್ ಆಂಟಿನಾಗಳು ಬೇಕಾಗ್ತವೆ, ದೊಡ್ಡ ಆಂಟಿನಾಗಳು ಬೇಕಾಗ್ತವೆ. ಸೊ ಅದಕ್ಕೋಸ್ಕರ ಆ ಡೀಪ್ ಸ್ಪೇಸ್ ನೆಟ್ವರ್ಕ್ ಎಸ್ಟಾಬ್ಲಿಷ್ ಮಾಡಿದ್ರು ಅಲ್ಲಿ. ಸೊ ಹೀಗೆ ಭಾರತದ ಬೇರೆ ಬೇರೆ ಸ್ಥಳಗಳಲ್ಲಿ ಇಸ್ರೋನ ಕೇಂದ್ರಗಳಿದಾವೆ. ಖಂಡಿತ ಈ ಮಾಹಿತಿ ತುಂಬ ಖುಷಿ ಪಡ್ತಕ್ಕಂಥದ್ದು. ಕರ್ನಾಟಕದಲ್ಲಿ ನಾವು ಪುಸ್ತಕಗಳಲ್ಲಿ ಓದುವಾಗ, ಪತ್ರಿಕೆಗಳಲ್ಲಿ ಓದುವಾಗ ಇಸ್ರೋದ ವಿಜ್ಞಾನಿಗಳು ಅಷ್ಟು ಕಷ್ಟಪಡ್ತಾ ಇದ್ದಾರೆ, ಅದನ್ನು ಮಾಡ್ತಾ ಇದ್ದಾರೆ, ಒಂದಷ್ಟು ಹೇಗೆ ಮಾಡ್ತಾರೆ ಅಂತ ಕೇಳುವಾಗ ಒಂದು ಪ್ರಯೋಗಾತ್ಮಕವಾದಂಥ ಒಂದು ಮನಸ್ಥಿತಿ ಡೆವಲಪ್ಮೆಂಟ್ ಆಗ್ತಕ್ಕಂಥದ್ದು. ಸರ್, ಇಲ್ಲಿ ಯಾವೆಲ್ಲ ವಿಜ್ಞಾನಿಗಳನ್ನ ತಾವು ಸ್ಮರಿಸಿಕೊಳ್ಳಲಿಕ್ಕೆ ಇಷ್ಟಪಡ್ತಾರೆ ಇವತ್ತಿನ ಈ ಒಂದು ಉಡಾವಣೆಯ, ರಾಕೆಟ್ ಉಡಾವಣೆಯ ಪ್ರಮುಖವಾದಂಥ ಸಾಧನೆಯಲ್ಲಿ? ಇಸ್ರೋದ ಅಥವಾ ಇಡೀ ನಮ್ಮ ಭಾರತ ದೇಶದ ಕೊಡುಗೆಯಾಗಿ ಈ ಒಂದು ಪ್ರಾಜೆಕ್ಟ್ ಏನು ವರ್ಕೌಟ್ ಆಗಿದೆ, ಈ ಹಿನ್ನೆಲೆಯಲ್ಲಿ ಯಾವೆಲ್ಲ ವಿಜ್ಞಾನಿಗಳಂತ ಬಹಳ ಪ್ರಮುಖವಾಗಿ ಸ್ಮರಿಸಿದ್ದಾರೆ? ಪ್ರೊಫೆಸರ್ ಯು ಆರ್ ರಾವ್, ಉಡುಪಿ ರಾಮಚಂದ್ರ ರಾವ್, ಖಂಡಿತ ಅವರ ಕೊಡುಗೆ ಅನನ್ಯ. ಈ ಪ್ರಾಯದಲ್ಲೂ ಅವರು ತೋರಿಸುತ್ತಿರುವ ಆಸಕ್ತಿ, ಅವರು ಮೊದಲು ಯುವ ವಿಜ್ಞಾನಿಗಳನ್ನು ತರಬೇತಿಗೊಳಿಸಿದ ರೀತಿ, ಇದು ನಮ್ಗೆ ಹೆಮ್ಮೆ, ಕನ್ನಡಿಗರಾದ ನಮ್ಗೆ ಎಲ್ರಿಗೂ ಹೆಮ್ಮೆ. ಈಗಿನ ಅಧ್ಯಕ್ಷರಿದ್ದಾರೆ ಕಿರಣ್ ಕುಮಾರ್ ಅಂತ. ಒಂದು ತಂಡದ ನಾಯಕನಾಗಿ ಅಥವಾ ಒಂದು ಸಂಸ್ಥೆಯ ಮುನ್ನಡೆಸುವ ಒಬ್ಬ ಧೀಮಂತ ಪ್ರತಿಭಾವಂತ ವಿಜ್ಞಾನಿಯಾಗಿ ಇವರು ಉಳಿದವರಿಗೆ ಮಾದರಿಯಾಗಿ ನಿಂತದ್ರಿಂದ ಇಸ್ರೋ ಇವತ್ತು ಬೆಳೆದದ್ದು, ಅವರೆಲ್ಲ ಇದ್ದದ್ರಿಂದ. ಯಾವ ವಿಕ್ರಮ್ ಸಾರಾಭಾಯಿ ಆಗಲಿ, ಸಾರಾಭಾಯಿ ಸ್ಪೇಸ್ ಸೆಂಟರ್ ಅಂತ ಮಾಡಿಕೊಂಡಿದ್ದೇವೆ ನಾವು, ಅವರೆಲ್ಲ ಏನು ಕನಸು ಕಂಡಿದ್ರಿಂದ ಆಗ ಇವತ್ತಲ್ಲ ನಾಳೆ
ಬೇರೆ ದೇಶಗಳು ಭಾರತಕ್ಕೆ ಅಷ್ಟೊಂದು ಸಹಕಾರ ನೀಡದಿದ್ದ ಕಾಲದಲ್ಲಿ ಅದನ್ನೊಂದು ಸವಾಲಾಗಿ ಸ್ವೀಕರಿಸಿ ನಮ್ಮದೇ ವಿಜ್ಞಾನಿಗಳ ತಂಡ ಕಟ್ಟಿ ಈ ಸಂಸ್ಥೆಯನ್ನು ಈ ಮಟ್ಟಕ್ಕೆ ತಂದಿದ್ದಾರೆ ಅಂದರೆ ಇದು ಬಹುಶಃ ಇಡೀ ವಿಶ್ವದಲ್ಲೇ ಕಂಡು ಕೇಳರಿಯದ ಮಾದರಿ. ಒಂದು ಬಡ ದೇಶ ಭಾರತ ಇಷ್ಟು ದೊಡ್ಡ ಕೆಲಸವನ್ನು ಮಾಡ್ತದೆ. ಮೋದಿಯವರಿಗೆ ಬಹುಶಃ ಅದನ್ನು ತೋರಿಸಬೇಕಾಗಿತ್ತು. ಸಾರ್ಕ್ ದೇಶಗಳಿಗೆ ಅವುಗಳಿಗೆ ಇದನ್ನು ಮಾಡುವ ಅಂದ್ರೆ ಆ ದೇಶಗಳಿಗೆ ಅದನ್ನು ಬಿಟ್ರೆ ನೀವು ಮಾಡ್ಲಿಕ್ಕೆ ಆಗ್ತದೆ ಅಂತೇಳಿ ಹೇಳುವಂತ ಅನುಕೂಲತೆಗಳನ್ನು ನಾವು ಒದಗಿಸಲಿಕ್ಕೆ ಆಗುದಿಲ್ಲ. ನಮ್ಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ನೀವು ಮಾಡಿ, ನಾವು ನಿಮ್ಮ ಹಿಂದೆ ಇದ್ದೇವೆ. ನಾವು ಅಷ್ಟು ದೊಡ್ಡ ಪರಿಸ್ಥಿತಿಯಲ್ಲಿ ಇಲ್ಲ. ಅವರಿಗೆ ಅಷ್ಟು ಕೋಟಿ ಕೊಡುವಂಥದ್ದು, ಅಷ್ಟು ವಿಜ್ಞಾನಿಗಳಲ್ಲಿ ಕೊಡುವಂಥದ್ದು ಅದೆಲ್ಲ ಇಲ್ಲ. ಅದಕ್ಕೋಸ್ಕರ ಈ ಒಪ್ಪಂದ ನಾವು ಜೊತೆಯಾಗಿ ಸೇರಿದ್ರೆ ನಮಗೆ ಬೇಕಾದ ಸಮಸ್ಯೆಗಳನ್ನು ನಮಗೆ ಬಗೆಹರಿಸಲಿಕ್ಕೆ ಆಗ್ತದೆ. ಈ ಎಲ್ಲ ಸಮಸ್ಯೆಗಳನ್ನು ಒಟ್ಟಾಗಿ ಬಗೆಹರಿಸೋಣ, ಆ ಒಗ್ಗಟ್ಟಿನ ಸಂಕೇತವಾಗಿ ಈ ಉಪಗ್ರಹವನ್ನು ಬಳಸೋಣ ಅನ್ನುವ ಕಲ್ಪನೆ. ಅದಕ್ಕೋಸ್ಕರ ಇಡೀ ಕಲ್ಪನೆ ಹೀಗಲ್ಲ. ಫ್ರಾನ್ಸ್ನವರು, ಅಮೆರಿಕದವರು ಅವರು ಸಹ ಇಂಥ ಕೆಲವು ಬೇರೆ ದೇಶಗಳ ಉಪಗ್ರಹವನ್ನು ಓಡಾಡಿಗೊಳಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಬಟ್ ನಮ್ಮ ಮಟ್ಟಿಗೆ ಆಗುವಾಗ ಅದು ನಮಗೆ ಸ್ವಲ್ಪ ವೆಚ್ಚದಾಯಕ. ಯಾಕಂದ್ರೆ ನಾವು ಡಾಲರ್ ಅಲ್ಲಿ ಕೊಡಬೇಕು, ಅಥವಾ ನಾವು ಅವ್ರ ಹತ್ರ ಅವರ ಟೈಮ್ ಕೇಳಬೇಕು, ಯಾವ ಟೈಮಿಗೆ ನಾವು ಬರಬೇಕು, ಯಾವ ಟೈಮಿಗೆ ಮೊದಲು ನಾವು ಹಾಗೆ ಮಾಡಿದ್ದೆ. ಬೇರೆ ದೇಶಗಳಿಗೆ ಹೋಗಿ ಫ್ರಾನ್ಸ್ನಂತ ದೇಶಗಳ ಸಹಕಾರ ಕೇಳಿದ್ದೇವೆ, ಒಪ್ಪಿದ್ದಾರೆ. ಈಗ ನಮ್ಮ ದೇಶದಲ್ಲಿ ನಮಗೆ ಬೇಕಾಗುವ ಸಮಯದಲ್ಲಿ ನಾವೇ ಮಾಡಿ ಉಪಗ್ರಹಗಳನ್ನು ಕಳಿಸುವುದು ತುಂಬಾ ಸುಲಭ. ವಿಶ್ವಾಸ ನಮಗೆ ಬಂದಿದೆ ಅಂತಕ್ಕಂಥದ್ದು. ರೈಟ್ ಸರ್, ನಾವೀಗ ನೇರವಾಗಿ GSAT-9 ಈಗ ಏನು ಉಪಗ್ರಹ ಉಡಾವಣೆ ಆಗಿದೆ ಈ ಒಂದು ವಿಷಯಕ್ಕೆ ಗಮನವನ್ನು ಕೇಂದ್ರೀಕರಿಸೋದಾದ್ರೆ, GSAT-9 ಇಡೀ ಪ್ರಾಜೆಕ್ಟ್ನ ಒಂದು ಸಣ್ಣ ರೂಪುರೇಷೆಯನ್ನು ಹೇಳೋದಾದ್ರೆ ಇದರ ವಿಶೇಷತೆ ಸರ್. GSAT-9 ಉಪಗ್ರಹ ಅದು ಒಂದು ಕಮ್ಯುನಿಕೇಶನ್ ಸ್ಯಾಟಲೈಟ್, ಸಂಪರ್ಕ ಉಪಗ್ರಹ. ಅದು ಅದರ ತೂಕ ಹೇಳ್ತಿದ್ರೆ 2200 ಕಿಲೋಗ್ರಾಮ್ ಕೆಜಿ. ಸೊ 2.25 ಟನ್ ತೂಕ ಇರುವ ಒಂದು ಉಪಗ್ರಹ ಇದು. ಇದನ್ನು ಜಿಯೋ ಸ್ಟೇಷನರಿ ಆರ್ಬಿಟ್ ಅಂತ ಅನ್ನುವ ಒಂದು ಕಕ್ಷೆಯಲ್ಲಿ ಹಾಕಲಾಗುತ್ತೆ. ಎಲ್ಲಾ ಕಮ್ಯುನಿಕೇಶನ್ ಸ್ಯಾಟಲೈಟ್ಸ್ ಹಾಗೆ ಅದೊಂದು ಆರ್ಬಿಟ್ ನಲ್ಲಿ ಹಾಕ್ಬೇಕಾಗುತ್ತೆ ಕಕ್ಷೆಯಲ್ಲಿ. ಅದು 36,000 ಕಿಲೋಮೀಟರ್ ದೂರ ಭೂಮಿಯಿಂದ. ಅಷ್ಟರಲ್ಲಿ ಇಟ್ಟಾಗ ಏನಾಗ್ತದೆ ಅಂದ್ರೆ ಈ ಉಪಗ್ರಹಗಳಿಗೆ ಭೂಮಿಯ 1/3 ಭಾಗ, 1/3 ಅಷ್ಟು ಕಣ್ಣಿಗೆ ಬೀಳ್ತದೆ ಅದು ಒಂದು ಸಲ ಅದು ನೋಡಿದ್ರೆ. ಸೊ ಏನಾಗ್ತದೆ, ನಮ್ಮ ಅದರಿಂದಾಗಿ ಈ ಸಾರ್ಕ್ ದೇಶಗಳೆಲ್ಲ ಅದರ ನೋಟದಲ್ಲಿ ಬಂದ್ಬಿಡ್ತದೆ. ಸೊ ಇದರಲ್ಲಿ ಏನಾಗ್ತದೆ, ಕೆಲವೊಂದು ಟ್ರಾನ್ಸ್ಪಾಂಡರ್ಸ್ ಅಂತ ಹಾಕ್ತಾರೆ. 20ರಿಂದ ಜಾಸ್ತಿ ಟ್ರಾನ್ಸ್ಪಾಂಡರ್ಸ್ ಇರಬೇಕು. ಅದು ಯಾವ ಬ್ಯಾಂಡ್ ಅಂತ ನನಗೆ ಅಷ್ಟು ನೆನಪಿಲ್ಲ. ಸೊ ಈ ಟ್ರಾನ್ಸ್ಪಾಂಡರ್ಸ್ ಮೂಲಕ ಈ ಒಂದೊಂದು ಟ್ರಾನ್ಸ್ಪಾಂಡರ್ ಕೂಡ ಒಂದೊಂದು ಆಕ್ಟಿವಿಟಿಗೆ ಅಂತ ಅಸೈನ್ ಮಾಡಿರ್ತಾರೆ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಹಾಟ್ಲೈನ್, ಈಗ ಏನಾದ್ರೂ ಸೆಕ್ಯೂರಿಟಿ ಡೀಟೇಲ್ಸ್ ಮಾತಾಡ್ಬೇಕಾಗ್ತದೆ ಒಂದು ದೇಶದೊಟ್ಟಿಗೆ. ಸೊ ಅದಕ್ಕೋಸ್ಕರ ಒಂದು ಸೆಕ್ಯೂರ್ ಲೈನಿಗೋಸ್ಕರ ಅಂತಾನೆ ಒಂದು ಇಟ್ಟಿರ್ತಾರೆ. ಸೊ ಹೀಗೆ ಬೇರೆ ಬೇರೆ ದೇಶಗಳೊಟ್ಟಿಗೆ ಬೇರೆ ಬೇರೆ ಆಕ್ಟಿವಿಟೀಸ್ ಕಂಡಕ್ಟ್ ಮಾಡ್ಲಿಕ್ಕೆ ಇಂತಹ ಒಂದು ಟ್ರಾನ್ಸ್ಪಾಂಡರ್ಸ್ ಇಟ್ಟಿರ್ತಾರೆ. ಸೊ ಈ ಟ್ರಾನ್ಸ್ಪಾಂಡರ್ಸ್ ಎಲ್ಲ ಸೇರಿ ಒಟ್ಟಿಗೆ ಇದಾಗೋದು ಸ್ಯಾಟಲೈಟ್ ಆಗೋದು. ಬಟ್ ಸ್ಯಾಟಲೈಟ್ ಅಲ್ಲಿ ಈ ಎಲೆಕ್ಟ್ರಾನಿಕ್ಸ್ ವೇಟ್ ತುಂಬಾ ಕಡಿಮೆ ಇರ್ತದೆ. ಹೆಚ್ಚಿರುವುದು ಅದರಲ್ಲಿ ಪ್ರೊಪೆಲೆಂಟ್ ವೇಟ್, ಇಂಧನ. ಯಾಕೆಂದ್ರೆ ಒಂದು ಸ್ಯಾಟಲೈಟ್ ನ ಕಕ್ಷೆಯಲ್ಲಿ ಇಟ್ಕೊಳ್ಬೇಕು ಅಂತ ಇದ್ರೆ ಗುರುತ್ವಾಕರ್ಷಣೆ ಅನ್ನೋದು ಭೂಮಿಗೆ ಇರುವುದು. ಸೊ ಸ್ಯಾಟಲೈಟ್ ಆಜೀವನ ಕಾಲ ಅದೇ ಕಕ್ಷೆಯಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಗುರುತ್ವಾಕರ್ಷಣೆಯಿಂದಾಗಿ ಸ್ವಲ್ಪ 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 ಅದು ಭೂಮಿಗೆ ಹತ್ರ ಬರ್ತದೆ, ಆದ್ರೆ ಅದು ಬರ್ಲಿಕ್ಕೆ ಬಿಡಬಾರ್ದು. ಸೊ ಅದರಿಂದಾಗಿ ಆ ಕಕ್ಷೆಯಲ್ಲಿ ಇಡ್ಲಿಕ್ಕೆ ಇಂಧನ ಬೇಕಾಗ್ತದೆ. ಸೊ ಈ ಒಂದು ಹೇಳ್ತಾರೆ ಅನೌನ್ಸ್ ಅಲ್ಲಿ, ಪ್ರೆಸ್ ಅನೌನ್ಸ್ಮೆಂಟ್ ನಲ್ಲಿ ಇಸ್ರೋದವರು ಹೇಳ್ತಾರೆ, ಇದರ ವಯಸ್ಸು ಅಂದ್ರೆ ಇದರ ಕಾಲ 12 ವರ್ಷ ಇದು ಇರ್ತದೆ, ಇದರ ಲೈಫ್ ಸ್ಪ್ಯಾನ್ ಅಂತ ಹೇಳ್ತಾರೆ. ಯಾಕೆಂದ್ರೆ 12 ವರ್ಷದವರೆಗೆ ಉಪಯೋಗಿಸುವಂತಷ್ಟು ಇಂಧನ ಅದರಲ್ಲಿ ಹಾಕಿರ್ತಾರೆ. ಸೊ 12 ವರ್ಷ ಆದ್ಮೇಲೆ ಕೆಲವೊಮ್ಮೆ ಏನಾಗ್ತದೆ ಗೊತ್ತಾ, ಎಲೆಕ್ಟ್ರಾನಿಕ್ಸ್ ಇನ್ನೂ ಲೈಫ್ ಇರ್ತದೆ, ಅದು ಆದ್ರೆ ಇಂಧನ ಇರುವುದಿಲ್ಲ. ಸೊ ಅದರಿಂದಾಗಿ ಸ್ಯಾಟಲೈಟಿನ ಡೆತ್ ಆಗ್ತದೆ ಅಷ್ಟೇ. ಸೊ ಇದೊಂದು ಬ್ರೀಫ್. ಖಂಡಿತ ಸರ್, ಒಂದು ಸಣ್ಣ ಬ್ರೇಕ್ ತೆಗೆದುಕೊಂಡು ಮತ್ತೆ ಮುಂದುವರಿಸೋಣ ಸರ್. ರೈಟ್ ವೀಕ್ಷಕರೇ, ಬಹಳ ಪ್ರಮುಖವಾಗಿ ಇಬ್ಬರು ಗಣ್ಯರು ಕೂಡ ಈ ಬಗ್ಗೆ ಹೆಚ್ಚಿನ ಅತ್ಯಂತ ಪ್ರೀತಿ ಮತ್ತು ಕಾಳಜಿಯಿಂದ ಹೆಚ್ಚಿನ ವಿವರಣೆ ಮತ್ತು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ವಿಶೇಷವಾದಂಥ ವೈಚಾರಿಕ ಲಹರಿಯನ್ನು ಮುಂದುವರಿಸೋಣ. ಒಂದು ಸಣ್ಣ ಬ್ರೇಕ್.
ವಿರಾಮದ ಬಳಿಕ ಇಸ್ರೋ ಸಾಧನೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಮ್ಮೊಟ್ಟಿಗೆ ಇವತ್ತು ಇಬ್ಬರು ಪ್ರಮುಖ ಏನು ವೈಜ್ಞಾನಿಕ ರಂಗದ ಭಾಳ ಪ್ರಮುಖ ಗಣ್ಯರು ಕೂಡ ನಮ್ಮೊಟ್ಟಿಗಿದ್ದಾರೆ. ಅವರು ಸಾಕಷ್ಟು ಪರಾಮರ್ಶೆಯನ್ನು ಏನು GSAT-9 ಉಪಗ್ರಹ ಉಡಾವಣೆಯಾಗಿದೆ ಈ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇನ್ನಷ್ಟು ವಿಶ್ಲೇಷಣೆಯನ್ನು ಕೂಡ ನಡೆಸಲಿಕ್ಕಿದ್ದಾರೆ. ಇದೀಗ ನಾವು ಏನು ಇವತ್ತು ಸಾರ್ಕ್ ರಾಷ್ಟ್ರಗಳು ಎಲ್ಲ ಪ್ರಮುಖ ಗಣ್ಯರು ಮತ್ತು ನಮ್ಮ ಪ್ರಧಾನಿಗಳು ಈ ಒಂದು GSAT-9 ಬಗ್ಗೆ ಹೇಳಿರ್ತಕ್ಕಂಥ ಕೆಲವು ವಿಶೇಷವಾದಂಥ ಮಾತುಗಳು ಏನಿದೆ ಆ ಎಲ್ಲ ಬೈಟ್ಸ್ಗಳನ್ನು ಕೇಳಿ ಈ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮುಂದುವರಿಯೋಣ. 10 seconds. 2 years ago, India made a promise to extend the advanced space technology for the cause of growth and prosperity of our brothers and sisters in South Asia. The successful launch of the South Asia satellites marks the fulfillment of that. I also deeply appreciate the strong and valuable support extended by your governments, without which this project would not have been possible. Today marks the day where South Asia moves from speaking about the desirability of regional integration to making it a reality. The gap between talk and action is bridged today. The imperative of regional cooperation is changed to the reality. I am sure that cooperation in space will definitely lead us to the ambitious technological enhancement for the benefit of the region. Satellite-based communications have now become indispensable in every sector of activity in both the private and public spheres of our lives. That's why the launch of this satellite, our satellite, augurs well for our region. The launching of this satellite signifies India's neighborhood first policy and the vision and commitment of Prime Minister Modi towards the development and prosperity of the South Asia region. This is a testimony to South Asia becoming self-reliant in space science. We are confident that this would enhance connectivity among South Asian countries. Hope that this initiative will support the people in the whole region by enhancing their economic and social conditions, by alleviating poverty and improving the standard of living. ರೈಟ್ ವೀಕ್ಷಕರೇ, ಭಾರತ ದೇಶದ ಪ್ರಧಾನಿಗಳು ಸೇರಿದಂತೆ ಏನು ಈ ಒಂದು ವಿಶೇಷವಾದಂಥ ಯೋಜನೆಯಲ್ಲಿ ವಿಶೇಷವಾದಂಥ ಪ್ರಾಯೋಜಕತ್ವವನ್ನು ಅಥವಾ ಪ್ರಯೋಜನವನ್ನು ಪಡೆದುಕೊಂಡಂಥ ಸಾರ್ಕ್ ಎಲ್ಲ ದೇಶಗಳ ಪ್ರಮುಖರು ಕೂಡ ಸಾಕಷ್ಟು ತಮ್ಮ ಹೆಮ್ಮೆಯ ಮಾತುಗಳನ್ನು ಕೂಡ ಹಂಚಿಕೊಂಡಿದ್ದನ್ನು ಗಮನಿಸಿದ್ರಿ. ಇದರ ಬಗ್ಗೆ ಇನ್ನಷ್ಟು ವಿಶ್ಲೇಷಣೆಯನ್ನು ಗಣ್ಯರ ಜೊತೆಗೆ ಮುಂದುವರಿಸೋಣ. ಸರ್, ಅಗೇನ್ ಮತ್ತೆ ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ತೇನೆ. ರೈಟ್ ಸರ್, ಇಲ್ಲಿ ಡಾಕ್ಟರ್ KV ರಾವ್ ಅವರಿಗೆ ಒಂದು ನಾನು ಪ್ರಶ್ನೆ ಮಾಡ್ತಕ್ಕಂಥದ್ದು, ಇವತ್ತು ಉಪಗ್ರಹಗಳ ಉಡಾವಣೆಯಲ್ಲಿ ಬಹಳ ಪ್ರಮುಖವಾಗಿ ನಮ್ಮ ಯುವಕರು, ದೇಶದ ಯುವಕರು ಯಾವ ರೀತಿಯಾಗಿ ಪಾಲ್ಗೊಳ್ತಾ ಇದ್ದಾರೆ, ಎಷ್ಟು ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ, ಮತ್ತು ಈ ಬಗ್ಗೆ ಯಾವ ರೀತಿಯಾದಂಥ ಆಸಕ್ತಿ, ಹೆಚ್ಚಿನ ಇಂಟ್ರೆಸ್ಟನ್ನು ಬೆಳೆಸ್ಕೊಳ್ಳುವ ಒಂದು ಅಗತ್ಯತೆ ಇದೆ ಸದ್ಯ. ತಂತ್ರಜ್ಞಾನದ ಅರಿವು ಅದು ಬೇಕಾದ್ದು. ಓಕೆ, ಒಂದು ಹೇಗೆ ಕೆಲಸ ಮಾಡ್ತದೆ ಅನ್ನೋದನ್ನು ತಿಳ್ಕೊಳ್ಳೋದು. ಓಕೆ, ಆ ತಿಳ್ಕೊಳ್ಳೋ ಕೆಲಸವನ್ನು 2 ಮಟ್ಟದಲ್ಲಿ ಮಾಡ್ಬೋದು. ಮೊದಲನೆಯ ಮಟ್ಟ ಅದರ ತತ್ವ ಎಂಥದ್ದು, ಪ್ರಿನ್ಸಿಪಲ್ ಅಂತ ಹೇಳ್ತೇವೆ ನಾವು. ತತ್ವ ಯಾವ ತತ್ವದ ಮೇಲೆ ಕೆಲಸ ಮಾಡ್ತದೆ ಅಂತ ಅದು ತಿಳ್ಕೊಳ್ಳಿಕ್ಕೆ ಬಹಳ ಸುಲಭ, ಎಲ್ರಿಗೂ ಗೊತ್ತುಂಟು ಅದು.
ಬಾಯಿ ಮಾತಿನಲ್ಲಿ ಹೇಳ್ತೇವೆ ಪಟಾಕಿ ಬಿಡಬೇಡ ಅಂತ. ಈ ಪಟಾಕಿ ಬಿಡು ದೀಪಾವಳಿ ಸಮಯದಲ್ಲಿ ಪಟಾಕಿ ಬಿಡುವಾಗ ರಾಕೆಟ್ ಈಗ ಬಂದಿದೆ, ಯಾರ್ಯಾರ ಮನೆ ಕಾಂಪೌಂಡ್ ಹೋಗಿ ಬೀಳ್ತದೆ ಅಂತ ಹೇಳಿ ಸಾಧ್ಯ ಇಲ್ಲ. ಬೆಂಕಿ ಕೊಟ್ಟಾಗ ಬೆಂಕಿಯ ಜ್ವಾಲೆ ಇತ್ಲಾಗಿ ಬರ್ತದೆ, ರಾಕೆಟ್ ಅತ್ಲಾಗಿ ಹೋಗ್ತದೆ. ಇದೇ ಪ್ರಿನ್ಸಿಪಲ್. ಖಂಡಿತ. ಅಲ್ಲಿ ರಾಕೆಟ್ ನಲ್ಲಿ ಇರುವುದು ಅದೇ ಇಂಧನ, ಅದು ದ್ರವ ಇಂಧನ. ಅದು ಉರಿತಾ ಇರುವಾಗ ಬಹಳ ದೊಡ್ಡ ಜ್ವಾಲೆ, ನೀವು ನೋಡ್ತೀರ ಅದ ಜ್ವಾಲೆಯನ್ನ, ಅಷ್ಟು ದೊಡ್ಡ ಜ್ವಾಲೆ ಹೊರಗೆ ಬರುವಾಗ ಅದರ ಪರಿಣಾಮ ಏನಿರ್ತದೆ ಅಂದ್ರೆ ಮುಂದಕ್ಕೆ ಇದು ಪುಷ್ ಕೊಡುವಂತದ್ದು, ಮುಂದಕ್ಕೆ ಹೋಗುವಾಗ ಒತ್ತಡ ತರುವಂತದ್ದು. ಅದು ರಾಕೆಟ್ ಮುಂದೆ ಹೋಗ್ತದೆ. ಉಪಗ್ರಹ ರಾಕೆಟ್ ಜೊತೆಗಿರ್ತದೆ. ಈ ರಾಕೆಟ್ ಮಲ್ಟಿ ಸ್ಟೇಜ್ ರಾಕೆಟ್ಸ್ ಅಂತ ಹೇಳ್ತೇವೆ. ಕೆಲವು ಒಂದು ಹಂತಕ್ಕೆ ಹೋದಾಗ ಒಂದು ರಾಕೆಟ್ ಕಳಚಿಕೊಳ್ತದೆ, ಮತ್ತೆ ಅದರ ವೇಗವನ್ನು ನಾವು ಜಾಸ್ತಿ ಮಾಡ್ಲಿಕ್ಕೆ ಆಗ್ತದೆ. ದಿಕ್ಕನ್ನು ಚೇಂಜ್ ಮಾಡ್ಬೇಕಾದ್ರೆ ರೆಟ್ ರಾಕೆಟ್ ಸೈಡ್ ಅಲ್ಲಿ ಇರ್ತದೆ ರಾಕೆಟ್ಸ್, ಅದನ್ನ ಬರ್ನ್ ಮಾಡಿದ್ರೆ ಸರಿ. ಈ ಎಲ್ಲ ಏನು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಏನು ಅರಿತುಕೊಳ್ಳಲೇಬೇಕಾದ ವಿಷಯ ಅಂದ್ರೆ ಇದೆಲ್ಲ ಏನು ಕಂಟ್ರೋಲ್ ಅಂತ ಹೇಳ್ತೇವೆ ಅದನ್ನ ನಾವು ಈ ಯಾವ ಹಂತಕ್ಕೆ ಹೋಗ್ಬೇಕು, ಯಾವ ಹಂತದಲ್ಲಿ ಅದರ ವೇಗ ಬದಲಾಗಬೇಕು, ಇದನ್ನೆಲ್ಲ ಮೊದಲೇ ಲೆಕ್ಕ ಮಾಡಿ ಇಟ್ಟುಕೊಂಡಿರ್ತಾರೆ. ಖಂಡಿತ. ಕಂಟ್ರೋಲ್ ಸ್ಟೇಷನ್ ಇಲ್ಲಿ ಭೂಮಿ ಮೇಲೆ ಅದನ್ನ ಕಂಟ್ರೋಲ್ ಮಾಡ್ತಾ ಇರ್ಬೇಕು. ಅದು ಹೋಗುವಾಗ ಮೇಲೆ ಹೋಗುವಾಗ ಎಲ್ಲಿ ಅದು ದಿಕ್ಕನ್ನ ಬದಲಾಯಿಸಬೇಕು, ಯಾವ ಹಂತಕ್ಕೆ ಹೋಗುವಾಗ ವೇಗವನ್ನು ಜಾಸ್ತಿ ಮಾಡಬೇಕು, ಇದು ಬಹಳ ಬಹಳ ಮುಖ್ಯ. ಇದನ್ನೇ ನಾವು ಟೆಕ್ಸ್ಟ್ ಬುಕ್ ಅಪ್ರೋಚ್ ಅಂತ ಹೇಳಿ ಕರಿತೇವೆ. ಟೆಕ್ಸ್ಟ್ ಬುಕ್ ಅಪ್ರೋಚ್ ಅಂತ ಹೇಳಿದ್ರೆ ಮೊದಲೇ ಇದನ್ನ ಲೆಕ್ಕ ಮಾಡಿಕೊಂಡಿರ್ತೇವೆ. ಆ ಲೆಕ್ಕದ ಪ್ರಕಾರ ಅದು ಮುಂದೆ ಮುಂದೆ ಹೋಗ್ತಾ ಇರ್ಬೇಕು. ತಪ್ಪಿತು ಲೆಕ್ಕ, ಮೇಲೆ ಹೋಗುವ ರಾಕೆಟ್ ಕೆಳಗೆ ಬೀಳ್ತದೆ, ಅದು ಆಗ್ಬಾರ್ದು. ಅದು ಆಗದಾಗೆ ನೋಡ್ಕೊಳ್ಬೇಕು ಇಲ್ಲಿ ಹೇಗೆ ಅಂತ. ಇದು ಈ ರಾಕೆಟ್ ಅನ್ನುವಂಥದ್ದನ್ನ ಬೇರೆ ಬೇರೆ ಪರಿಧಿಗಳು, ಈ ಕಕ್ಷೆಗಳಲ್ಲಿ, ಭೂಮಿಯ ಸುತ್ತ ಇರುವ ಕಕ್ಷೆಗಳಲ್ಲಿ ಹಾಕ್ಲಿಕ್ಕೆ ಆಗ್ತದೆ. ನಿಮ್ಗೆ ಉಪಗ್ರಹಗಳನ್ನ ಮಿಲಿಟರಿ ಪರ್ಪಸ್ಗೆ ಬೇಕು ಕೆಳಗಿನ ಹಂತ, ಅಥವಾ ಭೂಮಧ್ಯ ರೇಖೆ ಸುತ್ತ ಹೋಗ್ಬೇಕು ಈಕ್ವೇಟೋರಿಯಲ್ ಸುತ್ತ, ಅಥವಾ ಧ್ರುವಗಳ ಸುತ್ತ ಹೋಗ್ಬೇಕು ಪೋಲಾರ್ ರಾಕೆಟ್ಸ್. ಬೇರೆ ಬೇರೆ ಉದ್ದೇಶಗಳು ಇದನ್ನು ಬಳಸಲಿಕ್ಕೆ ಆಗುವಾಗ ಬೇರೆ ಬೇರೆ ಕಕ್ಷೆಗಳಿಗೆ ಅದನ್ನು ಸೇರಿಸಬೇಕು. ಈ ಕಮ್ಯುನಿಕೇಶನ್ ಸ್ಯಾಟಲೈಟ್, ಈ ಕಮ್ಯುನಿಕೇಶನ್ ಉಪಗ್ರಹಗಳನ್ನು ನಾವು ಯಾವುದಕ್ಕೆ ಕಮ್ಯುನಿಕೇಶನ್ ನಮಗೆ ಸಂವಹನಕ್ಕೆ ಬೇಕಾಗುವ ಉಪಗ್ರಹಗಳನ್ನ ನಾವು ಜಿಯೋ ಸ್ಟೇಷನರಿ ಅಂದ್ರೆ ಭೂಸ್ಥಿರ ಕಕ್ಷೆ ಎಂದು ಹೇಳ್ತೇವೆ. ಈ ಭೂಸ್ಥಿರ ಕಕ್ಷೆ ಹೇಗಿರ್ತದೆ ಅಂತ ಹೇಳಿದ್ರೆ, ಉಪಗ್ರಹ ಹೇಗಿರ್ತದೆ, ಒಂದು ಯಾವುದೇ ಜಾಗಕ್ಕೆ ನೀವು ನೋಡಿದ್ರು ಅದೇ ಜಾಗದಲ್ಲಿ ಇರುವ ಹಾಗೆ ಅನಿಸ್ತದೆ ಉಪಗ್ರಹ. ಅಂದ್ರೆ ಭೂಮಿಯ ತಿರುಗುವ ವೇಗ ಮತ್ತೆ ಉಪಗ್ರಹ ಭೂಮಿಯ ಸುತ್ತಿ ತಿರುಗುವ ವೇಗ ಒಂದೇ ಲೆಕ್ಕ ಇರ್ತದೆ. ಭೂಮಿ ತಿರುಗುವಂತದ್ದು ಮತ್ತೆ ಭೂಮಿ ತನ್ನ ಇಲ್ಲಿ ಸುತ್ತ ತಿರುಗುವಂತ ತಾನೇ ಸುತ್ತುತ್ತಿರುವಂತದ್ದು, ಈ ಉಪಗ್ರಹ ಸುತ್ತುವಂಥದ್ದು ಒಂದೇ ವೇಗದಲ್ಲಿ ಸುತ್ತುತ್ತಿರುವಂತ ಅದು ಸ್ಥಿರವಾಗಿರುವಂತೆ ಕಾಣ್ತದೆ. ಯಾವುದೇ ಜಾಗಕ್ಕೆ ಸ್ಥಿರವಾಗಿ ಇದು ಬೇಕು. ಯಾಕಂದ್ರೆ ಏನೇ ನೀವು ಇಲ್ಲಿಂದ ಭೂಮಿಯಿಂದ ನೀವು ಸಿಗ್ನಲ್ಸ್ ಅಥವಾ ಏನು ಸಂದೇಶ ನೀವು ಕಳಿಸ್ತೀರಿ ಅದನ್ನ ಅಲ್ಲಿ ರಿಸೀವ್ ಮಾಡಬೇಕು, ಅದನ್ನ ಮತ್ತೆ ಬೇರೆ ಇದು ಬೇಕಾಗ್ತದೆ, ಸಂವಹನಕ್ಕೆ ಇದು ಬೇಕಾಗ್ತದೆ. ಅದಕ್ಕೋಸ್ಕರ ಇದನ್ನ ಭೂಸ್ಥಿರ ಕಕ್ಷೆ ಅಂತ ಹೇಳ್ತೇವೆ. ಅಂತಹ 3 ಉಪಗ್ರಹಗಳಿದ್ರೆ ಇಡೀ ಭೂಮಿಯನ್ನ ನಾವು ಕವರ್ ಮಾಡ್ಲಿಕ್ಕೆ ಆಗ್ತದೆ. ಒಂದು ಅಂದ್ರೆ ಇಲ್ಲಿ ಹೀಗೆ ಬರುವಾಗ ಅದು 60 ಡಿಗ್ರಿ ಆಗುವಾಗ ಅಥವಾ 120 ಡಿಗ್ರಿ ಏರಿಯಾವನ್ನು ಅದು ಕವರ್ ಮಾಡುವಾಗ ಅದು ಇಡೀ ಬೇಕಾದ ಕಕ್ಷೆಗಳನ್ನ ನಾವು ಉಪಯೋಗಿಸ್ಕೊಳ್ಬಹುದು. ಒಂದೊಂದು ದೇಶಕ್ಕೆ ಅದರದೇ ಕಕ್ಷೆ ಉಂಟು. ಯಾಕಂದ್ರೆ ಅಲ್ಲಿ ಮೇಲೆ ಭೂಮಿಯ ಸುತ್ತ ಉಪಗ್ರಹಗಳಿದ್ದೇ ದರ್ಬಾರು. ಕೆಲವು ಉಪಗಳು ಸಾಯುವಂತದ್ದು, ಕೆಲವು ಉಪಗಳು ತಿರುಗುವಂತದ್ದು ನಡೀತಾ ಇರ್ತದೆ. ಅಲ್ಲಿ ಬೇಕಾಗುವ ವೇಸ್ಟ್ ಮೆಟೀರಿಯಲ್ಸ್ ಬೇಕಾದಷ್ಟು ಉಂಟು. ಅದನ್ನು ತೆಗೆಯುವುದು ಈಗ ಸಮಸ್ಯೆ ಆಗಿದೆ. ಎಷ್ಟು ಉಪಗ್ರಹಗಳ ಸಾಯುವಾಗ ಅಥವಾ ಕೆಳಗೆ ಬಿದ್ದು ಬರ್ನ್ ಆದ್ರೆ ಹೋಗ್ತದೆ, ಅದು ಉರಿದು ಹೋಗ್ತದೆ. ಇಲ್ಲ ಅಂದ್ರೆ ಅದು ತಿರುಗುತ್ತಾ ಇರ್ತದೆ. ಕೆಲವು ಅವುಗಳ ಜೀವಮಾನ ಮುಗಿದಿದ್ರೆ ಅದು ನಿರ್ಜೀವ ಉಪಗ್ರಹಗಳು ಅಲ್ಲೇ ಇರ್ತದೆ, ತಿರುಗುತ್ತಾ ಇರ್ತದೆ, ಬೇರೆ ಉಪಾಯ ಏನಿಲ್ಲಲ್ಲ. ಅದು ಕೆಲವು ಸರ್ತಿ ಬಹಳ ಸಣ್ಣ ಪೀಸ್ ಇದ್ರು ಸಾಕಾಗಿ ಉಪಗ್ರಹಗಳ ಪೀಸ್ ಅಲ್ಲಿ ತಿರುಗುತ್ತಾ ಇದ್ರೆ ಅದು ಹೋಗುವ ಉಪಗ್ರಹಗಳಿಗೆ ಡಿಕ್ಕಿ ಹೊಡಿಬಾರ್ದು. ಅದು ಡಿಕ್ಕಿ ಹೊಡಿದ್ರೆ ಮತ್ತೆ ಅದು ನಿಷ್ಕ್ರಿಯ ಆಗಿಬಿಡ್ತದೆ. ಇಂಥದ್ದೆಲ್ಲ ಸಮಸ್ಯೆಗಳು ಬೇಕಾದಷ್ಟು ಜಾಸ್ತಿ. ಆದ್ರೂ ಉಪಗ್ರಹ ಉಡಾವಣೆಯ ಈ ತಂತ್ರಜ್ಞಾನ ನಮ್ಮ ಮಕ್ಕಳಿಗೆ ಗೊತ್ತಿರಬೇಕು. ಹೇಗೆ ಅದು ಕೆಲಸ ಮಾಡ್ತದೆ, ಹೇಗೆ ಕೆಲಸ ಮಾಡುವಂತ ಕ್ರಮ ಏನು, ಈ ವಿಷಯದಲ್ಲಿ ಅವರು ಆಸಕ್ತಿಯನ್ನು ಬೆಳೆಸಿಕೊಂಡಲ್ಲಿ ಈಗ ಇಸ್ರೋವನ್ನು ಯಾರು ನಡೆಸ್ತಾ ಇದ್ದಾರೆ ಅವರಿಗೆ ಅದನ್ನು ನಮ್ಮ ಸಂಸ್ಥೆ ನಾವು ಅದನ್ನು ಮುಂದೆ ತರಬೇಕು ಅನ್ನೋ ಒಂದು ಮನೋಭಾವ ಅವರಿಗೆ ಮೂಡಿದ್ರೆ ಇಂಥ ಸಾಧನೆಗಳನ್ನು ನೋಡಿ ಮೊದಲು ಸಾಮಾನ್ಯ ಜನರು, ವಿಜ್ಞಾನದಲ್ಲಿ ಆಸಕ್ತಿ ಇಲ್ಲದ ಜನರು, ಆಸಕ್ತಿ ಇದ್ದ ಜನರು ಏನೋ ಒಂದು ಆಗ್ತಂತೆ ಕೆಳಗೆ ಹೋಗ್ತದೆ ಮೇಲೆ ಹೋಗ್ತದೆ ಗೊತ್ತಿಲ್ಲ ಅಂತ. ಆಗ ಈಗ ಈ ಟೆಲಿವಿಷನ್ ಅಂತೇಳಿ ನಾವು ಬಂತು, ಅದು ಬಂದ ಮೇಲೆ ಉಪಗ್ರಹ ಉಡಾವಣೆ ಅನ್ನುವಂಥದ್ದು ಈವೆಂಟ್ ಆಗ್ಬಿಟ್ಟಿದೆ. ಈವೆಂಟ್ ಆಗ್ಬಿಟ್ಟಿದೆ. ಯಾಕೆಂತ ಹೇಳಿದ್ರೆ ಅದು ಹೇಗೆ ಹೋಗ್ತದೆ, ಏನಾಗ್ತದೆ, 104 ಉಪಗ್ರಹ ಹೇಗೆ ನಾವು ನೋಡಿಬಿಡ್ತೇವೆ ಅಂತ. ಈ ಮಾಧ್ಯಮ ಇದನ್ನ ಎಷ್ಟು ವೈಭವೀಕರಿಸಿದೆ ಅಂತ ಹೇಳಿದ್ರೆ ಅದು ಬೇಕು. ವೈಭವೀಕರಿಸಿದ್ರೆ ಸಾಮಾನ್ಯ ಜನರಿಗೆ, ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ
ಇದು ಏನು ಮಾಡಿ ಹೇಗೆ ಕೆಲಸ ಮಾಡ್ತದೆ, ಏನು ಕೆಲಸ ಮಾಡ್ತದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವ ಆಸಕ್ತಿ ಜಾಸ್ತಿ ಆಗಿದೆ. ಖಂಡಿತ ಅದು ಒಳ್ಳೆ ಕೆಲಸ. ಮಾಧ್ಯಮಗಳು ಬಹಳ ಪ್ರಚಾರ ಕೊಡ್ತಾ ಇದ್ವಿ ಅದನ್ನ ಒಂದು ಈವೆಂಟ್ ಆಗಿ ಬೆಳಗಿಂದ ಮಧ್ಯಾಹ್ನದವರೆಗೆ ಅಥವಾ ಎಷ್ಟು ಹೊತ್ತಿಗೆ ಅದಾಗ್ತದೆ. ಕ್ಷಣಗಣನೆ ಆರಂಭವಾಗಿದೆ. ಕ್ಷಣಗಣನೆ ಅಂದ್ರೆ ಉಪಗ್ರಹ ಉಡಾವಣೆಯಲ್ಲಿ ಮೇಲಿಂದ ಕೆಳಗೆ ಒಂದು 8, 9 ಅಥವಾ ನಾವು ಲೆಕ್ಕ ಮಾಡೋದು 1 2 3 4 9 ಅಂತ ಹೇಳಿ, ಅದು ಆಗಲ್ಲ. 9 8 7 6 ಕೆಳಗಿಂದ ಲೆಕ್ಕ ಮಾಡ್ಕೊಂಡು ಸ್ಟಾರ್ಟ್ ಫೈರ್ ಅಂತ ಹೇಳ್ತೇವಲ್ಲ ಹಾಗೆ ಉಪಗ್ರಹ ಮೇಲೆ ಹೋಗುವಾಗ ಹೇಗೆ ಹೋಗ್ತದೆ ಅನ್ನುವಂಥದ್ದನ್ನ ಮಕ್ಕಳು ರಾಕೆಟ್ ರೋಡ್ ಮೇಲೆ ಹತ್ತಾ ಉಂಟು ಹೀಗಾಗ್ತದೆ. ಖಂಡಿತ ಸರ್. ಸರ್ ಇಲ್ಲಿ ಬಹಳ ಪ್ರಮುಖವಾಗಿ ಸರ್ ತಮಗೆ ಕೇಳ್ತೇನೆ, ಬಹಳ ಪ್ರಮುಖವಾಗಿ GSAT ಈಗ ಏನು ಉಡಾವಣೆ ಆಗಿದೆ, ಇದರ ಒಂದು ಅತಿ ಉಪಯೋಗವನ್ನ ಯಾವ ರೀತಿಯಾಗಿ ನಮ್ಮ ದೇಶ ಇವತ್ತು ನಿರೀಕ್ಷೆ ಮಾಡ್ತದೆ? ಮತ್ತೆ ಈ GSAT ಇದು ಸಕ್ಸಸ್ ಈಗ ಆಗಿದೆ, ಒಂದು ವೇಳೆ ಸಕ್ಸಸ್ ಆಗದೆ ಹೋಗಿದ್ದಲ್ಲಿ ಇದರಿಂದ ನಮಗೆ ಯಾವೆಲ್ಲ ಪ್ರಯೋಜನಗಳಿಂದ ನಾವು ವಂಚಿತರಾಗ್ತಿದ್ವಿ ಅಂತಕ್ಕಂಥದ್ದು. ಓಕೆ, ಈಗ GSAT 9 ಅನ್ನೋದೊಂದು ಕಮ್ಯುನಿಕೇಶನ್ ಸ್ಯಾಟಲೈಟ್. ನಾನು ಆಗಲೇ ಎಕ್ಸ್ಪ್ಲೇನ್ ಮಾಡಿದ ಹಾಗೆ ಈಗ ಅದರಲ್ಲಿ ನಾನು ಹೇಳಿದೆ, ಅದರಲ್ಲಿ ಒಂದು ಕೆಲವಷ್ಟು ಟ್ರಾನ್ಸ್ಪಾಂಡರ್ಸ್ ಅಂತ ಇರ್ತದೆ. ರೈಟ್ ರೈಟ್. ನಾನು ಎಕ್ಸ್ಪ್ಲೇನ್ ಮಾಡಿದ ಹಾಗೆ ಅದು ಹಾಟ್ಲೈನ್, ಸೆಕ್ಯೂರಿಟಿ ರೀಸನ್ಸ್, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲದೆ DTH ಸರ್ವಿಸ್, ಅದಕ್ಕೆ ಕೂಡ ಇದರಲ್ಲಿರುವ ಟ್ರಾನ್ಸ್ಪಾಂಡರ್ಸ್ನ ಉಪಯೋಗ ಮಾಡ್ಕೊಂತೀವಿ. ಈಗ ಏನಾಗ್ತದೆ, ಈ ಟ್ರಾನ್ಸ್ಪಾಂಡರ್ಸ್ನ ಈಗ DTH ಸರ್ವಿಸ್ನ ಒಂದು ಉದಾಹರಣೆಯಾಗಿ ತಗೊಳ್ಳೋಣ. ನಮ್ಮಂತ ಒಂದು TV ಚಾನೆಲ್ ಅವರು ಅದನ್ನು ಲೀಸ್ ಮಾಡ್ಕೊಳ್ತದೆ ಆ ಟ್ರಾನ್ಸ್ಪಾಂಡರ್ನ. ಈಗ ಒಂದು ಅವಶ್ಯಕತೆ ಇರುತ್ತೆ, ಇಂತಿಷ್ಟು ಚಾನೆಲ್ಗಳಿದಾವೆ, ಇವರಿಗೆ ಇಷ್ಟಿಷ್ಟು ಟ್ರಾನ್ಸ್ಪಾಂಡರ್ಸ್ ಬೇಕು ಅಂತ ಇವರು ಒಪ್ಪಂದ ಮಾಡಿಕೊಂಡು ಅವರು ಲೀಸ್ ಮಾಡ್ತಾರೆ ಇಸ್ರೋ ಇಂದ. ಈಗ ನೀವು ಕೇಳಿದ ಪ್ರಶ್ನೆ ಅದು ಸಫಲ ಆಗ್ಲಿಲ್ಲ ಅಂದ್ರೆ ಏನಾಗ್ತದೆ ಅಂತ. ಉಪಯೋಗ ಏನು? DTH ಸರ್ವಿಸ್, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಎಲ್ಲ ಆಯ್ತು. ಆಗ್ಲಿಲ್ಲ ಅಂತಂದ್ರೆ ಆ 20 ಟ್ರಾನ್ಸ್ಪಾಂಡರ್ಸ್ ಉಂಟಲ್ಲ ಅದೆಲ್ಲ ಸಮುದ್ರಕ್ಕೆ ಅಥವಾ ಎಲ್ಲಿ ಸ್ಫೋಟ ಆಗಿ ಅದು ಬೀಳಿಸಿಬಿಡ್ತಾರೆ ಅದು ಸೇಫ್ಟಿಯಾಗಿ. ಸೊ ಅಷ್ಟು ಟ್ರಾನ್ಸ್ಪಾಂಡರ್ಸ್ ಲಾಸ್ ಆಯ್ತು. ದುಡ್ಡಿನ ಲಾಸ್ ಸರಿ, ಅದು ಇದ್ದೇ ಇರ್ತದೆ, ಅದೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಆ ಟ್ರಾನ್ಸ್ಪಾಂಡರ್ಸ್ ಇಂದ ಆಗುವ ಉಪಯೋಗ ಇಲ್ಲದೆ ಆಯ್ತಲ್ಲ. ಸೊ ಅದನ್ನು ರೀಪ್ಲೇಸ್ ಮಾಡ್ಲಿಕ್ಕೆ ಮತ್ತೆ ವಾಪಸ್ ವಿಜ್ಞಾನಿಗಳು ಅಷ್ಟೇ ಕಷ್ಟಪಟ್ಟು ಇನ್ನೊಂದು ಸ್ಯಾಟಲೈಟ್ ನ ತಯಾರಿ ಮಾಡಬೇಕು. ಸೊ ತಯಾರಿ ಮಾಡಿ ಅಷ್ಟೇ ಟ್ರಾನ್ಸ್ಪಾಂಡರ್ಸ್ ಅಥವಾ ಅದರಿಂದ ಜಾಸ್ತಿ ಟ್ರಾನ್ಸ್ಪಾಂಡರ್ಸ್ ಹಾಕಿ ತಯಾರಿ ಮಾಡಿ ಆ ಮುಂದಕ್ಕೆ ಇರೋ ರಾಕೆಟ್ ಸಫಲ ಆಗ್ಬೇಕು ಅಂತಾನು ಅವರು ನೋಡ್ಬೇಕಾಗುತ್ತೆ. ಸೊ ಆ ಟೆಕ್ನಾಲಜಿಯ ರಿವ್ಯೂ ಅಷ್ಟು ಈ ಪ್ರೊಫೆಸರ್ KV ರಾವ್ ಎಕ್ಸ್ಪ್ಲೇನ್ ಮಾಡಿದ ಹಾಗೆ 24/7 ಅವರು ಕಷ್ಟಪಡ್ಬೇಕಾಗತ್ತೆ. ಒಂದು ಸ್ಯಾಟಲೈಟ್ ಹೋಯ್ತು ಅಂತಂದ್ರೆ ಆ ಕೆಲಸ ಎಲ್ಲ ವ್ಯರ್ಥ ಆಯ್ತಲ್ಲ. ಸೊ ಮತ್ತೆ ವಾಪಸ್ ಅದು ರಿಪೀಟ್ ಮಾಡಿ ಅದನ್ನೇ ಮಾಡ್ಬೇಕಾಗುತ್ತೆ. ದೊಡ್ಡ ಶ್ರಮ ಆಗ್ತದೆ. ಹೌದು, ದೊಡ್ಡ ಶ್ರಮ. ಸರ್ ಎಸ್, ಇನ್ನು ಬಹಳ ಪ್ರಮುಖವಾಗಿ ಮತ್ತೊಂದು ಪ್ರಶ್ನೆ. ಈಗ ವಿಶೇಷವಾಗಿ GSAT ಉಡಾವಣೆ ಆಗಿದೆ. ಈ ಒಂದು GSATನ ಹಿನ್ನೆಲೆಯಲ್ಲಿ ನಮ್ಮ ದೇಶದಿಂದ ಏನು ನಮ್ಮ ಸಾರ್ಕ್ ಅಥವಾ ನಮ್ಮ ಜೊತೆಗೆ ಇವತ್ತು ಒಂದು ಸ್ನೇಹ ರಾಷ್ಟ್ರಗಳು ಅಂತ ಇವರಿಗೆ ಒಂದು ಪ್ರಯೋಜನ ಹೆಚ್ಚಿನಕಾರಿ ಆಗ್ತದೆ, ಗಿಫ್ಟೆಡ್ ಇದು ಇಂಡಿಯಾದಿಂದ ಅವರಿಗೆ ಅನ್ನುವ ಒಂದು ಸಾಕಷ್ಟು ಮಾತು ಈಗ ಚಾಲ್ತಿಯಲ್ಲಿದೆ. ಇದು ಹೇಗೆ ಗಿಫ್ಟೆಡ್ ಆಗ್ತದೆ, ಅವರಿಗೆ ಯಾವೆಲ್ಲ ಪ್ರಯೋಜನಗಳು ಈ ಒಂದು GSAT 9? ಕಮ್ಯುನಿಕೇಶನ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಫೀಲ್ಡ್. ನಾವು ಖಂಡಿತ ಏನಾಗ್ತಾ ಉಂಟು ಕ್ಷಣ ಮಾತ್ರದಲ್ಲಿ, ಮಿಲಿಟರಿ ಇರಲಿ, ಯುದ್ಧ ಆಗುದಿದ್ರಲ್ಲಿ, ಒಂದು ದೇಶದ ಏನೇ ನ್ಯಾಚುರಲ್ ಡಿಸಾಸ್ಟರ್ ಇರಲಿ, ಪ್ರಾಕೃತಿಕ ವಿಪತ್ತುಗಳಿರಲಿ, ಅದು ಕೂಡ್ಲೆ ಗೊತ್ತಾಗಬೇಕು. ಒಂದು ಕಡೆ ಇನ್ನೊಂದು ಕಡೆಗೆ ಸಂದೇಶ ಅನ್ನುವಂಥದ್ದು ರವಾನೆ ಆಗುವಂಥದ್ದು ಯಾವ ಕ್ರಮದಲ್ಲಿ ಅದು ರವಾನೆ ಆಗ್ತದೆ, ಹೇಗೆ ರವಾನೆ ಆಗ್ತದೆ ಅನ್ನುವಂಥದ್ದು, ಅಲ್ಲಿಯ ಪಿಕ್ಚರ್ ಹೇಗೆ ಉಂಟು, ಏನಾಗ್ತದೆ ಅಲ್ಲಿ ಅನ್ನುವಂಥದ್ದು ನಮ್ಗೆ ತಿಳಿಯುವಂಥದ್ದು ಇದು ತುಂಬಾ ಮುಖ್ಯ ಆಗಿಬಿಡ್ತದೆ. ಇವತ್ತಂತೂ ನಮ್ಗೆ ಎಲ್ಲಿವರೆಗೆ ಇದು ಬಹಳ ಮುಖ್ಯ ಆಗ್ತದೆ ಅಂತ ಹೇಳಿದ್ರೆ, ಅಲ್ಲಿಗೆ ಒಂದು ಡಿಸಾಸ್ಟರ್, ನ್ಯಾಚುರಲ್ ಡಿಸಾಸ್ಟರ್, ಪ್ರಾಕೃತಿಕ ವಿಕೋಪ ಆಯ್ತು, ಅಲ್ಲಿಗೆ ಬೇಕಾದ ಸಹಾಯ ಹೇಗೆ ಕೊಡಬೇಕು ಅನ್ನೋದು ಬೇಕಾದ್ರೆ ಅಲ್ಲಿಯ ಏನು ಸ್ಥಿತಿ ಉಂಟು ಅಂತ ಹೇಳಿ ಗೊತ್ತಾಗಬೇಕಾದ್ರೆ ಉಪಗ್ರಹದ ಫೋಟೋಸ್ ಬೇಕು, ಉಪಗ್ರಹ ಕಳಿಸುವ ಫೋಟೋಸ್ ಬೇಕು, ಇಲ್ಲಂದ್ರೆ ಆಗುದಿಲ್ಲ. ಅಲ್ಲಿಗೆ ನಾವು ಬೇಕಾದ ಸಹಾಯ ಕಳಿಸಬೇಕಾದ್ರೆ ಭೂಕಂಪ ಆಯ್ತು, ಏನ್ ಮಾಡ್ಬೇಕು, ಆ ಮಟ್ಟದಲ್ಲಿ ಭೂಕಂಪ ಆಗಿದೆ, ಏನೆಲ್ಲ ಆಗಿದೆ ಅಂತ ತಿಳ್ಕೊಳ್ಬೇಕಾದ್ರೆ ನೀವು ಎಷ್ಟೇ ಫೋನ್ ಮಾಡಿದ್ರು ಫೋನ್ ಕನೆಕ್ಷನ್ ಸಿಗುದಿಲ್ಲ, ಆಗುದಿಲ್ಲ. ಬೇರೆ ಯಾವ ಮೀನ್ಸ್ ಉಂಟು? ಕಮ್ಯುನಿಕೇಶನ್ ಅನ್ನುವಂಥದ್ದು ಇಲ್ಲದಿದ್ರೆ ಯು ಆರ್ ಐಸೋಲೇಟೆಡ್, ಸಾಧ್ಯವೇ ಇಲ್ಲ. ಎಲ್ಲೋ ಒಬ್ರು ಸಿಕ್ಕಾಕೊಂಡಿದ್ದಾರೆ ದೊಡ್ಡ ಫಾರೆಸ್ಟ್ ಗಳಲ್ಲಿ, ಒಂದು ಪ್ಲೇನ್ ಆಕ್ಸಿಡೆಂಟ್ ಆಗಿದೆ, ವಿಮಾನ ಒಂದು
ಬಿದ್ದರೆ ಕೆಳಗೆ ಎಲ್ಲಿ ಬಿದ್ದಿದೆ, ಹೇಗೆ ಆಗಿದೆ, ಏನಾಗಿದೆ ಅನ್ನೋದನ್ನ ನಾವು ತಿಳಿಯಲಿಕ್ಕೆ ಸಾಧ್ಯವೇ ಇಲ್ಲ. ಸಮುದ್ರದಲ್ಲಿ ಏನೋ ಒಂದು ಆಪತ್ತು ಉಂಟಾಯ್ತು, ಒಂದು ನೌಕೆ ಮುಳುಗಿತು ಅನ್ನೋದು ಬೇಕಾದ್ರೆ ನಮ್ಗೆ ಎಲ್ಲಿ ಮುಳುಗಿದೆ, ಏನು ಮುಳುಗಿದೆ ಹೇಗೆ ತಿಳಿತೀರಿ ನೀವು? ಆದಷ್ಟು ಬೇಗ ಆ ಸ್ಥಳಕ್ಕೆ ನಾವು ಧಾವಿಸಬೇಕಾದ್ರೆ ಎಲ್ಲಾ ಮಾಹಿತಿ ಮೊದಲು ಬೇಕು. ಉಪಗ್ರಹವೇ, ಈಗ ಒಂದು ಉಪಗ್ರಹ ಎಲ್ಲಿ ಹೋಗ್ತಾ ಉಂಟು ಆಕಾಶದಲ್ಲಿ ಅಂತ ನೋಡ್ಬೇಕಾದ್ರೆ ಅದಕ್ಕೆ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ MCF ಅಂತ ಹಾಸನದಲ್ಲಿ ಎಲ್ಲಿ ಉಪಗ್ರಹ ಅಂತ ಅದನ್ನು ನಾವು ಟ್ರೇಸ್ ಮಾಡ್ಬೇಕಾದ್ರೆ ಅದು ಬೇಕು. ಈ ಕಮ್ಯುನಿಕೇಶನ್ ಪ್ರತಿಯೊಂದಕ್ಕೂ ಬೇಕಾಗುವಾಗ ನಮ್ಮ ಇಡೀ ದೇಶದ ಫೈನಾನ್ಸ್ ಅನ್ನು, ಬೇರೆ ದೇಶಗಳ ಫೈನಾನ್ಸ್ ಸಹ, ಬ್ಯಾಂಕಿಂಗ್ ವ್ಯವಸ್ಥೆ ಆಗಲಿ, ವಿತ್ತೀಯ ವ್ಯವಸ್ಥೆ ಆಗಲಿ, ಅದಕ್ಕೆಲ್ಲದಕ್ಕೂ ಇರಬೇಕು ಅಂತ ಹೇಳಿದಾಗ ಆದಾಗ ದರ್ ಇಸ್ ನೋ ವೇ, ಯು ಆರ್ ಐಸೋಲೇಟೆಡ್. ನಿಮಗೆ ಕಮ್ಯುನಿಕೇಶನ್ ಇಲ್ಲ ಅಂತ ಹೇಳಿದ್ರೆ ನಾಟ್ ಪಾಸಿಬಲ್ ಟು ಫಂಕ್ಷನ್ ಫಾರ್ ಎ ಸೆಕೆಂಡ್, ಫ್ರಾಕ್ಷನ್ ಆಫ್ ಸೆಕೆಂಡ್ ನಲ್ಲಿ. ಮಧ್ಯಪ್ರಾಚ್ಯದಲ್ಲಿ, ಮಿಡ್ಲ್ ಈಸ್ಟ್ ಕಂಟ್ರೀಸ್ ಅಲ್ಲಿ ಕಳೆದ ಬಾರಿ ಯುದ್ಧ ಆಗುವಾಗ ಸದ್ದಾಂ ಹುಸೇನ್ ಅನ್ನೋ ಸರ್ವಾಧಿಕಾರಿ ರಷ್ಯಾದ ಒಂದು ನನ್ನ ಹತ್ರ ಸ್ಕಡ್ ಮಿಸೈಲ್ ಉಂಟು, ಬ್ರಹ್ಮಾಸ್ತ್ರ, ಅದನ್ನು ಬಿಟ್ರೆ ಅಮೆರಿಕ ಸಹ ಅದಕ್ಕೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತೇಳಿ ಹೇಳಿದಾಗ ಅಮೆರಿಕದ ವಿಜ್ಞಾನಿಗಳು ಕೂಡಲೇ ಕಾರ್ಯತತ್ಪರರಾಗಿ ಸ್ಕಡ್ ಮಿಸೈಲ್ ಇಲ್ಲಿ ಹೋಗುವಷ್ಟೊತ್ತಿಗೆ, ಇಲ್ಲಿಂದ ಬಿಡುವಷ್ಟೊತ್ತಿಗೆ ಅಲ್ಲಿಂದ ಈ ಬಿಟ್ಟ ಜಾಗ, ಅದು ಬಿಟ್ಟ ಹೋಗೋ ದೂರ, ಯಾವ ಆಂಗಲ್ ನಲ್ಲಿ ಅದುಂಟು, ಯಾವ ಕೋನದಲ್ಲಿ ಬಿಡ್ತಾ ಇದ್ದಾರೆ, ಅದನ್ನ ಎದುರಿಸಲಿಕ್ಕೆ ಅಲ್ಲಿಂದ ಅಮೆರಿಕದಿಂದ ಅದನ್ನ ಮಾನಿಟರ್ ಮಾಡಿ ಅಮೆರಿಕದಿಂದ ವಿಷಯ ತಿಳಿದುಕೊಂಡು ವಿದಿನ್ ಫ್ರಾಕ್ಷನ್ ಸೆಕೆಂಡ್ ಇದನ್ನ ನಿರ್ಣಯ ಮಾಡುವಂತ ಟೆಕ್ನಾಲಜಿಯನ್ನು ಅವರು ಉಪಯೋಗಿಸಿಕೊಂಡಿದ್ದಾರೆ. ಸಾಧ್ಯ ಆಗ್ಲಿಲ್ಲ, ಸ್ಕಡ್ ಮಿಸೈಲ್ ಇದ್ರೂ ಅವನಿಗೆ ಸಾಧ್ಯ ಆಗ್ಲಿಲ್ಲ. ಮಿಲಿಟರಿಯಲ್ಲಿ ಅದು ಇಂಪಾರ್ಟೆಂಟ್. ನ್ಯಾಚುರಲ್ ಡಿಸಾಸ್ಟರ್ ಅಲ್ಲಿ, ಪ್ರಾಕೃತಿಕ ವಿಕೋಪಗಳಲ್ಲಿ ಉಪಗ್ರಹಗಳ ಸಹಾಯ ಬೇಕೇ ಬೇಕಾಗ್ತದೆ. ಮಳೆ ಬರ್ತಾ ಇದೆಯಾ, ಅಲ್ಲಿ ಬರ ಇದೆಯಾ, ಅಲ್ಲಿ ಆಫ್ರಿಕಾದಲ್ಲಿ ಏನಾಗ್ತಾ ಉಂಟು ಅನ್ನೋದನ್ನ ನೀವು ನೋಡ್ಬೋದು, ಏನೆಲ್ಲ ಮಾಡ್ಲಿಕ್ಕೆ ಆಗ್ತದೆ ಅಂತ ನೋಡ್ಬೋದು. ಆದ್ರಿಂದ ಇವತ್ತಿನ ದಿವಸ ನಾವು ಏನು ಮಾತಾಡ್ತೇವೆ, ಏನು ಹೇಳ್ತೇವೆ, ಏನು ಮಾಡ್ತೇವೆ, ಅದು ವಿತ್ ಇನ್ಫಾರ್ಮೇಶನ್, ವಿತ್ ಡಾಟಾ. ಡಾಟಾ ಬೇಕು, ಆ ವಿಷಯ ಬೇಕು ನಮ್ಗೆ ಅಂತ ಹೇಳಿದ್ರೆ ಉಪಗ್ರಹಗಳನ್ನು ಬಿಟ್ರೆ. ಅದಕ್ಕೋಸ್ಕರ ನಿಮ್ಮ ಈ ಟಿವಿ ನೋಡ್ಬೇಕಾದ್ರೆ ಒಂದು ದಿವಸ ಟಿವಿ ಇಲ್ಲ ಅಂದ್ರೆ ಕೆಲವರಿಗೆ ಹುಚ್ಚ ಹಿಡಿತದ ಅಂತ ಚಾನೆಲ್ ಅಲ್ಲಿ ಕೆಲವು ಬಂದಾಗ್ಬಿಟ್ರೆ, ಅಥವಾ ಉಪಗ್ರಹಗಳು ಇಲ್ಲೇ ಟಿವಿ ಚಾನೆಲ್ಸೇ ಬಂದಾಗ್ಲಿಕ್ಕೆ ಶುರು ಆಗ್ಬಿಟ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಶಟ್ ಡೌನ್ ಅಂತ ಹೇಳಿದ್ರೆ ಆಗುದಿಲ್ಲ. ಅದಕ್ಕೋಸ್ಕರ ಏನಾದ್ರೂ ಮೇಲಿನ ಕಮ್ಯುನಿಕೇಶನ್ ಸ್ಯಾಟಲೈಟ್ ಅಲ್ಲಿ, ಜಿಯೋ ಸ್ಟೇಷನ್ ಇರುವ ಸ್ಯಾಟಲೈಟ್ ಅಲ್ಲಿ ಈ ಉಪಗ್ರಹಗಳಲ್ಲಿ ಸಮಸ್ಯೆ ಉಂಟಾದ್ರೆ ಈ ಬಾರ್ ಚಾನೆಲ್ಸ್ ಬೇರೆಯವರಿಗೆ, ಸೌದಿ ಅರೇಬಿಯದ್ದು ಅಥವಾ ಬೇರೆ ದೇಶಗಳದ್ದು ಆ ಬ್ಯಾಂಡ್ ಅನ್ನ, ಇವರು ಹೇಳಿದಾಗೆ ಆ ಬ್ಯಾಂಡ್ ಅನ್ನ ಅದನ್ನ ನಾವು ರೆಂಟಿಗೆ, ಬಾಡಿಗೆ ತಗೊಂಡು ನಾವು ಅದನ್ನ ಮಾಡ್ಬೇಕಾಗ್ತದೆ. ಇದು ಕಾಸ್ಟ್ಲಿ, ಅವುಗಳಿಗೆ ತುಂಬಾ ನಾವು ಬಾಡಿಗೆ ಕೊಡ್ಬೇಕಾಗ್ತದೆ. ಅವ್ರು ಹಾಗೆ ಅಷ್ಟು ಸುಲಭದಲ್ಲಿ ಕೊಡುವುದಿಲ್ಲ. ಅವ್ರಿಗೆ ಬೇಕಾದ ಹಾಗೆ ಅದನ್ನ ತಯಾರಿ ಮಾಡಿ ಇಟ್ಕೊಂಡಿರ್ತಾರೆ, ಮತ್ತೊಬ್ಬರಿಗೆ ಸುಲಭವಾಗಿ ಉಪಯೋಗ ಆಗೋದಕ್ಕೆ. ನಮ್ಮ ಉಪಗ್ರಹಗಳು ನಮ್ಗೆ ಇದ್ರೆ ಈ ಸಾರ್ಕ್ ದೇಶಗಳಿಗೆ ಅವುಗಳಿಗೆ ಬೇಕಾದ ಭೂತಾನ್ ಅಂತ ದೇಶಗಳಲ್ಲಿ ಅಥವಾ ಬಾಂಗ್ಲಾದೇಶ ಅಂತಲ್ಲಿ ಅವರಿಗೆ ಬೇಕಾಗ್ತದೆ. ಯಾಕಂದ್ರೆ ಈವನ್ ಟು ನಕ್ಸಲ್ ಸಮಸ್ಯೆ ಅಂತ ಸಮಸ್ಯೆಗಳಿಗೂ ಎಲ್ಲಿದ್ದಾರೆ ಏನಿದ್ದಾರೆ ಅಂತ ನೋಡ್ಲಿಕ್ಕೆ ಉಪಗ್ರಹನ ಫೋಟೋ ತೆಗೆದು ನೋಡಬಹುದು. ಕೂತ್ಕೊಂಡಲ್ಲೇ ನೀವು ಎಲ್ಲ ಮಾನಿಟರ್ ಮಾಡಿ, ಇದೊಂಥರ CCTV ಇದ್ದ ಹಾಗೆ. ಆಕಾಶದಲ್ಲಿ CCTV ಇದ್ರೆ ಹೇಗೆ, CC ಕ್ಯಾಮೆರಾಗಳಲ್ಲಿ ಇದ್ರೆ ಹೇಗೆ ಟಿವಿಯಲ್ಲಿ ಸ್ಕ್ರೀನ್ ಅಲ್ಲಿ ನೀವು ನೋಡಬಹುದು. ಇಲ್ಲಿ ಯಾರಿದ್ದಾರೆ, ಏನು ಮಾಡ್ತಾರೆ, ಎಲ್ಲಿ ಹೋಗ್ತಾರೆ ಅಂತ ಎಲ್ಲ ಗೊತ್ತಾಗ್ಬಿಟ್ಟು. ಖಂಡಿತ. ರೈಟ್ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಪ್ರಮುಖವಾಗಿ ಇವತ್ತು ನಮ್ಮ ಸಾರ್ವತ್ರಿಕರಿಗೆ, ನಮ್ಮ ವೀಕ್ಷಕರಿಗೆ GSAT-9ನ ಉಪಯೋಗ ಆಗಿರ್ಬೋದು, ಮತ್ತು ಅದನ್ನು ನಮ್ಮ ದೇಶ ಯಾವ ರೀತಿಯಾಗಿ ಸಾಧಕ ಬಾಧಕಗಳನ್ನು ಎದುರಿಸಿ ಇವತ್ತು ಒಂದು ಸಾಧನೆಯನ್ನು ಮಾಡಿ, ಜೊತೆಗೆ ಇವತ್ತು ಸಾರ್ಕ್ ರಾಷ್ಟ್ರಗಳಿಗೆ ಗಿಫ್ಟೆಡ್ ಆಗಿ ಮಾಡುವಲ್ಲಿ ಯಾವ ರೀತಿಯಾದಂಥ ಒಂದು ಪರಿಶ್ರಮವನ್ನು ಪಟ್ಟಿದೆ, ಈ ಎಲ್ಲ ವಿಚಾರಗಳನ್ನು ಇಬ್ಬರು ಕೂಡ ಅತ್ಯಂತ ಪರಾಮರ್ಶೆಗೊಳಪಡಿಸಿ ನಿಮ್ಮ ಹೆಚ್ಚಿನ ಒಂದು ಆಸಕ್ತಿ, ಕಾಳಜಿ, ಪ್ರೀತಿಯ ಜೊತೆಗೆ ವಿಚಾರಧಾರೆಗಳನ್ನು ಹಂಚಿಕೊಂಡ್ರೆ ಇಬ್ಬರಿಗೂ ಕೂಡ ಸಾಕಷ್ಟು ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ. ರೈಟ್ ವೀಕ್ಷಕರೇ, ಬಹಳ ಪ್ರಮುಖವಾಗಿ ಇವತ್ತು ನಮ್ಮೊಟ್ಟಿಗೆ ಇಬ್ಬರು ಗಣ್ಯರು ಕೂಡ ತಮ್ಮ ವೈಜ್ಞಾನಿಕ ರಂಗದ ಅನುಭವಗಳ ಜೊತೆಗೆ ಬಹಳ ಪ್ರಮುಖವಾಗಿ ಇವತ್ತು ನಮ್ಮ ದೇಶ ಯಾವ ರೀತಿಯಾಗಿ ವೈಜ್ಞಾನಿಕ ರಂಗದಲ್ಲಿ ತನ್ನ ಸಾಧನೆಯನ್ನು ಬಿಂಬಿಸ್ತಾ ಇದೆ, ಮತ್ತು ಜಗತ್ತಿನಲ್ಲಿ ಮತ್ತಷ್ಟು ವೈಜ್ಞಾನಿಕ ರಂಗದಲ್ಲಿ ವಿಶೇಷವಾಗಿ ಉಪಗ್ರಹಗಳ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಮುಂದೊಂದು ದಿವಸ ನಾವು ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ತೇವೆ ಅನ್ನುವ ಒಂದು ನಿದರ್ಶನವನ್ನು ಈ ಒಂದು GSAT-9 ಉಪಗ್ರಹವನ್ನು ಉಡಾವಣೆ ಮಾಡೋದ್ರ ಮೂಲಕ ತೋರಿಸಿಕೊಟ್ಟಿದೆ. ಈ ವಿಚಾರವಾಗಿ ಸಾಕಷ್ಟು ವಿಚಾರಗಳನ್ನು, ಸಾಕಷ್ಟು ಪರಾಮರ್ಶೆಯನ್ನು ನಡೆಸಿಕೊಟ್ಟಂಥ ಸತ್ಯಕುಮಾರ್ ಶರ್ಮಾ ಅವರು, ಡಾಕ್ಟರ್ KV ರಾವ್ ಅವರು ನಮ್ಮೊಟ್ಟಿಗೆ ಸಾಕಷ್ಟು ಪರಾಮರ್ಶೆಗೊಳಪಡಿಸಿ ಈ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಹಂಚಿಕೊಂಡ್ರು. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ನಿಮ್ಮೂರಿನ ನಿರಂತರ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಸ್ಪಂದನಾ TV. ನಮಸ್ತೆ.